ಚಂದನ ಲೇಪಿತೆ ಸಿರಿ ಸುಖ ಸಂಪತ್ತು ಸೌಭಾಗ್ಯದಾತೆ ಅರಿಶಿನ ಕುಂಕುಮ ಚಂದನ ಲೇಪಿತೆ ಸಿರಿ ಸುಖ ಸಂಪತ್ತು ಸೌಭಾಗ್ಯದಾತೆ ಅರಿದು ನಿನ್ನ ಪತಿ ಆರಾಧಿಸಲು ಅರಿದು ನಿನ್ನ ಪತಿ ಆರಾಧಿಸಲು ಸಿರಿಮನ ಕೊಡು ಸಿರಿವರ ಗ್ರಹ ಸದನೆ ಸರಿಮನ ಕೊಡು ಸಿರಿವರ ಗ್ರಹ ಸದನೆ ಕಮಲಾಲಯೇ ಕೊಲ್ಹಾಪುರ ನಿಲಯೇ ಅಂದುಗೆಯಾದಿ ಅಲಂಕಾರ ಚಂದಳೆ ಮಂದಸ್ಮಿತೆ ಮಹಾ ಮಂದಿರೆ ಇಂದಿರೆ ಅಂದುಗೆಯಾದಿ ಅಲಂಕಾರ ಚಂದಳೆ ಮಂದಸ್ಮಿತೆ ಮಹಾ ಮಂದಿರೆ ಇಂದಿರೆ ವಂದಿತ ಭಕುತರ ನಂದದಾತೆ ವಂದಿತ ಭಕುತರ ನಂದದಾತೆ ಮಹಾನಂದ ಪ್ರಸನ್ನ ವೆಂಕಟನಾರಾಯಣಿಯೇ ಮಹಾನಂದ ಪ್ರಸನ್ನ ವೆಂಕಟನಾರಾಯಣಿಯೇ ಕಮಲಾಲಯೇ ಕೊಲ್ಹಾಪುರ ನಿಲಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕಮಲಾಲಯೇ ಕೊಲ್ಹಾಪುರ ನಿಲಯೇ ಶರದಿ ಮಾತನದಲ್ಲಿ ಸಿರಿದೇವಿ ಉದಿಸಿದಳು ಕಮಲದ ಹಾರವ ಕರದೊಳಗೆ ತುಳಿದಿಹಳು ಶರದಿ ಮಾತನದಲ್ಲಿ ಸಿರಿದೇವಿ ಉದಿಸಿದಳು ಕಮಲದ ಹಾರವ ಕರದೊಳಗೆ ಪಿಡಿದಿಹಳು ಇಂದ್ರನ್ನ ಒಲ್ಲೆನಮ್ಮ ಮೈಯೆಲ್ಲ ಕಣ್ಣವ ಚಂದ್ರನ ಒಲ್ಲೆನಮ್ಮ ಕಡೆಯ ಕೊಂದಿದ್ದವನ ಕಾಲಯವನ ಒಲ್ಲೆನಮ್ಮ ಕೋಡನ ಏರಿದನ ಜಾಲಗ್ನಿಯ ನೊಲ್ಲೆನಮ್ಮ ಬೆಂಕಿ ರೂಪದವನ ವಾಯುದೇವರ ಗಾಳಿ ಬೀಸಿದವನ ವಾಯುದೇವರ ನೊಲ್ಲೆ ಗಾಳಿ ಬೀಸಿದವನ ಶರದಿ ಮಾತನದಲ್ಲಿ ಸಿರಿದೇವಿ ಉದಿಸಿದಳು ಕಮಲದ ಹಾರವ ಕರದೊಳಗೆ ಪಿಡಿದಿಹಳು ಮಚ್ಚನ್ನ ಒಲ್ಲೆನಮ್ಮ ನೀರೊಳು ಆಡಿದವ ಕೂರ್ಮನ್ನ ಒಲ್ಲೆನಮ್ಮ ಭಾರ ಹೊತ್ತವನ ವರಹನ ಒಲ್ಲೆನಮ್ಮ ಭೂಮಿಯ ಕದ್ದವನ ನರಹರಿಯ ಒಲ್ಲೆನಮ್ಮ ಕರುಡಗಾತುಕನ ವಾಮನ್ನ ಒಲ್ಲೆನಮ್ಮ ನೆಲವ ಬೇಡಿದವ ಧರೆಯ ನೀರಡಿ ಅಳೆದ ವಾಮನ ದೊರೆಯ ನಾನಿನ್ನೆಂದು ಕಾಂಬೆ ಧರೆಯ ನೀರಡಿ ಅಳೆದ ವಾಮನ ದೊರೆಯ ನಾನಿನ್ನೆಂದು ಕಾಂಬೆ ಭರದಿ ಭಾರ್ಗವನಾದ ರಾಮನ ಕರುಣಿ ತ್ವರತದಿ ತಂದು ತೋರೆ ಭರದಿ ಭಾರ್ಗವನಾದ ರಾಮನ ಕರುಣಿ ತ್ವರಿತದಿ ತಂದು ತೋರೆ ಕರೆತಾರೆಲೆ ರಂಗನ ಶ್ರೀಹರಿಯ ನೀ ಕರೆತಾರೆಲೆ ರಂಗನ ದಶ ಶಿರ ನಳಿದವನ ಗೋಕುಲದಲ್ಲಿ ದಧಿಕೃತ ಮೇ
ಸುಳ ತ್ರಿಪುರರ ಗೆಲಿದ ಬೌದ್ಧ ಹರುಷದಲ್ಲಿ ಹಯವನೇರಿ ಮೆರೆದ ಸುಜನ ರಕ್ಷಕನಾದ ಕೃಷ್ಣನ ಸುಗತಿ ನೀರಿನ ತಂದು ತೋರೆ ಸುಜನ ರಕ್ಷಕನಾದ ಕೃಷ್ಣನ ಸುಗತಿ ನೀನಿಗ ತಂದು ತೋರೆ ಕರೆತಾರೆಲೆ ರಂಗನ ಶ್ರೀಹರಿಯನಿ ಕರೆತಾರೆಲೆ ರಂಗನ ಕರೆದು ತಾರೆಲೆ ಕಮಲನಾಭನ ಕರೆದು ತಾರೆಲೆ ಕರುಣ ನಿಧಿಯ ಕರೆದು ತಾಕಾಲಲ್ಲಿ ಗಂಗೆಯ ಸುರಿವ ಬಾಲ ಬ್ರಹ್ಮಚಾರಿ ಕರೆತಾರೆಲೆ ರಂಗನ ಶ್ರೀಹರಿಯನಿ ಕರೆತಾರೆಲೆ ರಂಗನ ಬಾಬಾ ವೆಂಕಟಾಚಲ ವಿಹಾರ ಬಾಬಾ ನೇಕಾವ ತಾರಧೀರ ಶೂರ ಬಾಬಾ ಬಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಜಗದೋದ್ಧಾರ ಬಾಬಾ ದಕ್ಷ ಕಮಲಾಕ್ಷ ರಾಕ್ಷಸ ಕೂಲ ಶಿಕ್ಷಾ ಲಕ್ಷ್ಮಣ ವ್ರಜ ಲಕ್ಷ್ಮೀ ವಾಕ್ಷ ದಕ್ಷ ಕಮಲಾಕ್ಷ ರಾಕ್ಷಸ ಕೂಲ ಶಿಕ್ಷಾ ಲಕ್ಷ್ಮಣ ವ್ರಜ ಲಕ್ಷ್ಮೀ ವಾಕ್ಷ ಪಕ್ಷಿ ವಾಹನ ಪೂರ್ಣ ಲಕ್ಷಣ ಸರ್ವೇಶ ಮೋಕ್ಷದಾಯಕ ಪಕ್ಷ ಅಕ್ಷಯವಂತ ಸೂಕ್ಷ್ಮಾಂಬರದಧ್ಯಕ್ಷ ಪ್ರತ್ಯಕ್ಷತ ದೈವ ಅಕ್ಷರದ ಲಕ್ಷಣದಲ್ಲಿ ತಂದ ಅಕ್ಷರ ಪುರುಷ ಗೋವಿಂದ ಬಾಬಾ ಬಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಜಗದೋದ್ಧಾರ ಬಾಬಾ ಜಗದೋದ್ಧಾರ ಬಂಗಾರ ರಥದೋಳು ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ ಬಂಗಾರ ರಥದೋಳು ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ ಅಂಗ ನರಸಿಂಗ ಅಂಗ ಜನಕ ಶಾರಂಗರ ತಾಂಗ ಪಾಣಿ ಸಂಗನಿ ಸಂಗಮ ತಂಗ ವಿಹಂಗ ಪ್ಲವಂಗ ನಾಯಕ ಪರಿಪಾಲ ಸಂಗೀತ ಲೋಲ ಗೋಪಾಂಗನೆ ಅಂತರಂಗ ಸಂತಾಪ ವಿದೂರ ಬಾಬಾ ಬಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಜಗದೋದ್ಧಾರ ಬಾಬಾ ಜಗದೋದ್ಧಾರ ತಾಳ ಜಗಟೆ ಮದ್ದಳೆ ದೊಂದು ಬಿಬೇರಿ ತಾಳೆ ಹೆಗ್ಗಾಳೆ ತಮ್ಮಾಟೆ ತಾಳ ಜಗಟೆ ಮದ್ದಳೆ ದೊಂದು ಬಿಬೇರಿ ತಾಳೆ ಹೆಗ್ಗಾಳೆ ತಮ್ಮಾಟೆ ನಿಸ್ಸಾಳೆ ಪಟಹ ತಂಬೂರಿ ಪಣವ ಕಂಸಾಳೆ ಗಂಬೋಡಕ್ಕ ವಾದ್ಯ ಸೂಳೈಸುತ್ತಲಿದೆ ಭಾಗವತರ ಸಮ್ಮೇಳನ ಕುಣಿದೊಳಿದಾಡೆ ಸಾಲು ಪಂಚನ ಗುಂಪು ಛತ್ರ ಚಾಮರ ಧ್ವಜ ದಾಳುಗಳೊಪ್ಪಿಹರೋ ಬಾಬಾ ಬಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಜಗದೋದ್ಧಾರ ಬಾಬಾ ಜಗದೋದ್ಧಾರ ಹತ್ತಾವತಾರದ ಹರಿಯೇ ಘನ ಸಿರಿಯೇ ನಾನು ಮತ್ತೊಬ್ಬರ ನುಡಿಗೆ ಕರೆಯೇ ಹತ್ತಾವತಾರದ
ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ, ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ, ಭಕ್ತರನ್ನೆಲ್ಲ ಉದ್ಧಾರ ಮಾಡುವ ಪಣವ ತೊಟ್ಟಾನೆ, ಕೃಷ್ಣ ಪಣವ ತೊಟ್ಟ ಕೃಷ್ಣ ನಿಂತಾನೆ, ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ, ಗೋವರ್ಧನ ಗಿರಿಯ ನೆತ್ತಿ ಗೋಗಳ ನಿಂತ್ಯಾನೆ, ಗೋವರ್ಧನ ಗಿರಿಯ ನೆತ್ತಿ ಗೋಗಳ ನಿಂತಾನೆ, ಹೇಳ್ಯಾನೆ ಕೃಷ್ಣ ಗೋವಿಂದ ಹೇಳ್ಯಾನೆ, ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ, ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ, ಮಂಥನ ಪಾಶವ ಕೈಯಲ್ಲಿ ಹಿಡಿದು ಉಡುಪಿಲಿ ನಿಂತಾನೆ, ಮಂಥನ ಪಾಶವ ಕೈಯಲ್ಲಿ ಹಿಡಿದು ಉಡುಪಿಲಿ ನಿಂತಾನೆ, ಮಂತಿಸಿ ಕ್ಲೇಶವ ಕಳೆಯುವೆನೆಂದು ನುಡಿದು ಹೇಳ್ಯಾನೆ, ಕೃಷ್ಣ ನುಡಿದು ಹೇಳ್ಯಾನೆ, ಮಂತಿಸಿ ಕ್ಲೇಶವ ಕಳೆಯುವೆನೆಂದು ನುಡಿದು ಹೇಳ್ಯಾನೆ, ಕೃಷ್ಣ ನುಡಿದು ಹೇಳ್ಯಾನೆ, ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ, ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ, ಟೊಂಕದ ಮ್ಯಾಲೆ ಲಿಂಗವ ಅದು ಏನು ಇಂಚಬಲ್ಲೆ ಅವ್ರ ಕ್ಯಾಮರಾ ಅದು ಏನು ಇಂಚಬಲ್ಲೆ ಅವ್ರ ಕ್ಯಾಮರಾ ಇದು थोड़ी 40 ग्राम काली कांबा सॉस ಇದು ಹಿಂಗೆ ಬಂದು ಕಾಲಿ ಕಾಂಬಾ ನಮೋ ವಿಶ್ವಕರ್ಮಣೆ, ನಮೋ ವಿಶ್ವಕರ್ಮಣೆ. ಹಾಸನ ಜಿಲ್ಲಾ ವಿಶ್ವಕರ್ಮ ಕಾಳಿಕಾಂಬಾ ಕಮಟೇಶ್ವರ ಮತ್ತು ಕಾಳಿಕಾದೇವಿ ದೇವಸ್ಥಾನ ಉದ್ಘಾಟನಾ ಸಮಾರಂಭಕ್ಕೆ ಮತ್ತು ದೇವಾಲಯ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಇಲ್ಲಿ ನಾವು ಸಾಹಿತ್ಯ ಪ್ರಚಾರಕ್ಕೆ ಅಂತ ಬೆಂಗಳೂರಿಂದ ಶ್ರೀ ಭುವನ ವಿಶ್ವಕರ್ಮ ವಿದ್ಯಾಪೀಠಂ ನಾಗರಬಾವಿ ಬೆಂಗಳೂರು ನಮ್ಮ ಗುರುಗಳಾದ ನಿರಂಜನಾಚಾರ್ಯ ಗುರುಗಳು ಅಲ್ಲಿ ವೇದಾಭ್ಯಾಸ ಮಾಡ್ತಾ ಇದ್ದಾರೆ, ಪಾಠಗಳು ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿ ಸಾಹಿತ್ಯ ಭಂಡಾರ ಇದೆ, ಅಲ್ಲಿ ಎಲ್ಲರೂ ಬಂದು ಕಲಿಬೋದು. ಸಾಹಿತ್ಯ ವಿಶ್ವಕರ್ಮ ಮತ್ತು ಕಾಳಿಕಾಂಬದ್ದು ಎಲ್ಲೂ ಸಿಗೋಲ್ಲ, ನಾಗರಬಾವಿನಲ್ಲಿ ಸಿಗುತ್ತೆ. ಬಂದು ತಗೊಳ್ಳಿ. ಮನೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಸಂಧ್ಯಾ ವಂದನೆ ಪಾಠ ಮಾಡ್ತಾರೆ, ಆನ್ಲೈನ್ ಕ್ಲಾಸ್ ಇದೆ, ಎಲ್ಲರೂ ಅಟೆಂಡ್ ಮಾಡ್ಬೋದು. ಬನ್ನಿ ಮಾತಾಡಿ. ಮತ್ತು ಇಲ್ಲಿ ವೇದಾಧ್ಯಯನ ಪುಸ್ತಕ ಇದೆ, ವಿಶ್ವಕರ್ಮ ಪುರಾಣ ಇದೆ. ವಿಶ್ವಕರ್ಮರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜನಾಂಗದವರು ವಿಶ್ವಕರ್ಮರ ಬಗ್ಗೆ ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಹರಿದಾಸರು ವಿಶ್ವಕರ್ಮಗಳ ಪುಸ್ತಕ ಬರೆದಿದ್ದಾರೆ, ಬಸವಣ್ಣನವರು ಬರೆದಿದ್ದಾರೆ. ತುಂಬ ಜನ ಬೇರೆ ಜನಾಂಗದವರು ಸಹ ವಿಶ್ವಕರ್ಮರನ್ನು ತುಂಬ ಚೆನ್ನಾಗಿ ಅರ್ಥಕೊಂಡು ಅವರು ಬುಕ್ಗಳನ್ನು ಪ್ರಕಟಣೆ ಮಾಡಿದ್ದಾರೆ. ನಮ್ಮಲ್ಲಿ ಎಲ್ಲ ಬರೀ ವಿಶ್ವಕರ್ಮ ಸಂಬಂಧಪಟ್ಟಿದ್ದೇ ಪುಸ್ತಕಗಳಲ್ಲಿ ಇರೋದು. ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ ವಿಶೇಷವಾಗಿ ಈ ದಿನ ಒಂದು ಸುದಿನ ಎಂಬುದಾಗಿ ಭಾವಿಸ್ತೀನಿ. ಏಕೆಂದರೆ ಹಾಸನ ಜಿಲ್ಲೆಯ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮಕಲಶ ಹಾಗೂ ಪ್ರತಿಷ್ಠಾಪನಾ ಸಮಯಕ್ಕೆ ನಮ್ಮ ಗುರುಗಳಾಗಿರುವಂಥ ನಾಗರಬಾವಿಯ ಭುವನ ವಿಶ್ವಕರ್ಮ ವಿದ್ಯಾಪೀಠದ ಸಂಸ್ಥಾಪಕರಾಗಿರುವಂತಹ ವೈಶ್ವಕರ್ಮಣ ಸಿದ್ಧಾಂತಿ ವೈದಿಕ ವಿದ್ಯಾಭಾನು
ವೇದವಿದ್ಯಾ ವಾಚಸ್ಪತಿ ವೈಶ್ವಕರ್ಮಣ ಸಾಹಿತ್ಯ ಪಂಚಾನನ ವೇದಬ್ರಹ್ಮಶ್ರೀ ಡಾಕ್ಟರ್ ನಿರಂಜನಾಚಾರ್ಯ ಸಾಮವೇದಿ ಗುರುಗಳ ಅನುಗ್ರಹದಿಂದ ವಿಶೇಷವಾಗಿ ನಾವು ವೈಶ್ವಕರ್ಮಣ ಸಾಹಿತ್ಯ ಭಂಡಾರದ ಪುಸ್ತಕ ಮಾರಾಟ ಮತ್ತು ಪ್ರದರ್ಶನ ಮಳಿಗೆಯನ್ನು ಈ ದಿನ ಇಟ್ಟಿದ್ದೇವೆ. ನಮ್ಮಲ್ಲಿ ವಿಶೇಷವಾಗಿ ಶಿಲ್ಪಶಾಸ್ತ್ರದ ಗ್ರಂಥಗಳು ಹಾಗೂ ವೇದದ ಪುಸ್ತಕಗಳು ಹಾಗೂ ಆಗಮ ಪುಸ್ತಕಗಳು, ವಿಶ್ವಕರ್ಮ ಸಂಬಂಧಪಟ್ಟಂತಹ ಕಾಳಿಕಾಂಬ ಸಹಸ್ರನಾಮ, ವಿಶ್ವಕರ್ಮ ಸಹಸ್ರನಾಮ ಹಾಗೂ ಸಂಧ್ಯಾವಂದನೆ ಹಾಗೂ ಅಪರ ಕರ್ಮಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಇದೆ. ನಮ್ಮಲ್ಲಿ ಎಲ್ಲ ರೀತಿಯ ವಿಶ್ವಕರ್ಮ ಸಮಾಜಕ್ಕೆ ಬೇಕಾಗಿರುವಂಥ ಗ್ರಂಥಗಳು ನಾವು ಈ ದಿನ ಮಾರಾಟವನ್ನು ಮಾಡುತ್ತಿದ್ದೇವೆ. ಈ ಪುಸ್ತಕ ಮಾರಾಟವನ್ನು ನಮ್ಮ ಹಾಸನ ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಬಂಧುಗಳು ತೆಗೆದುಕೊಂಡು ಹೋಗಿ ಈ ಸಾಹಿತ್ಯವನ್ನು ಓದಬೇಕಾಗಿ ನಮ್ಮ ತುಳುನಾಡ ವಾರ್ತಾ ಒಂದು ಮುಖಾಂತರ ನಾನು ಹೇಳುತ್ತಿದ್ದೇನೆ. ನಮ್ಮ ವಿಶ್ವಕರ್ಮ ಫೋಟೋ ತಗೊಳ್ತಾ ಇದ್ದೀವಿ. ಬೆಂಗಳೂರಿಂದ ಬಂದವರು ಪ್ರದರ್ಶನಕ್ಕೆ ಅಂತ. ನಾವು ಹಾಸನ್ನವರು ಇಲ್ಲೆಲ್ಲ ಚೆನ್ನಾಗಿದೆ, ತಗೊಳ್ಳಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣಾಚಾರಿ ಅಂತೇಳಿ, ಇಲ್ಲೇ ಹಾಸನ. ನಮ್ಮ ವಿಶ್ವಕರ್ಮ ಬಗ್ಗೆ ಪುಸ್ತಕಗಳಾಗಲಿ ಮತ್ತು ಚಿತ್ರಗಳಾಗಲಿ ಮತ್ತು ಶಿಲ್ಪಶಾಸ್ತ್ರದ ಬಗ್ಗೆ ಇರುವಂಥ ಪುಸ್ತಕಗಳಾಗಲಿ ಎಲ್ಲ ಮಾರಾಟಕ್ಕಾಗಿ ಸಿಗ್ತಾಯಿದೆ. ಮತ್ತು ಈ ಥರ ಇರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ, ನಮ್ಮ ಕೈಗೆ ಸಿಗುತ್ತೆ. ಪುಸ್ತಕಗಳು ಹುಡ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ, ಈಗ ಹತ್ರದಲ್ಲೇ ಬೇಗ ಸಿಗುತ್ತೆ, ಅನುಕೂಲ ಮಾಡಿದ್ದಾರೆ. ಧನ್ಯವಾದ. ಹಲೋ, ನನ್ನ ಹೆಸರು ರುಚಿಕಾ ಸೇನ್. ನಾನು ರಾಜಸ್ಥಾನದಿಂದ. ಇಲ್ಲಿ ಕಾಳಿಕಾಂಬ ದೇವಸ್ಥಾನ ಇದೆ, ಅಲ್ಲಿ ನಾನು 2-3 ದಿವಸ ಆಯಿತು ಹೋಗ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಅದು ಚಿಕ್ಕ ಅಯೋಧ್ಯ ಥರ ಇದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮತ್ತು ಚೆನ್ನಾಗಿದೆ. ಮೂರ್ತಿನೂ ಚೆನ್ನಾಗಿದೆ. ಬಂದು ಒಂದು ಸತಿ ನೋಡಿ ಎಲ್ಲರೂ. GR ತಿಮ್ಮಾಚಾರ್ ಅಂತ, ಮಾಜಿ ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು. 6 ದಿವಸದ ಕಾರ್ಯಕ್ರಮ 26ರಿಂದ 31ರವರೆಗೂ ಇರುತ್ತೆ. ನಿನ್ನೆ ಪ್ರತಿಷ್ಠಾಪನೆ ಆಗಿದೆ. ಇವತ್ತು ಯಜ್ಞಗಳೆಲ್ಲ, ಚಂಡಿಕಾ ಯಜ್ಞಗಳು ಎಲ್ಲ ನೆರವೇರಿದೆ. ಸಾಯಂಕಾಲ ದುರ್ಗಾ ನಮಸ್ಕಾರ ಪೂಜೆ ಇರುತ್ತೆ. ನಾಳೆ ಅಮ್ಮನವರ ಉತ್ಸವ 4:15ರಿಂದ 7:30ವರೆಗೂ ಶುಭೋದಯ ಕಲ್ಯಾಣ ಪೀಠದಲ್ಲಿ ಸಮಾರಂಭ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಈ ಗುರುಗಳು 4-5 ಜನ ಗುರುಗಳು ಭಾಗವಹಿಸಲಿದ್ದಾರೆ. ಪ್ರತಿ ದಿವಸವೂ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ 2-3 ಕಡೆ ಬಫೆ ಸಿಸ್ಟಮ್ ಎಲ್ಲ ವ್ಯವಸ್ಥೆ ಮಾಡಿದೆ. ಅಚ್ಚುಕಟ್ಟಾಗಿ ಎಲ್ಲ ನಡೀತಿದೆ. ಯಾವುದೇ ರೀತಿಯಾದ ಇದುವರೆಗೂ ತೊಂದರೆ ಆಗಿಲ್ಲ. ಎಲ್ಲ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತಾ ಇದೆ, ಇನ್ನು ನಡೀತಾನೇ ಇದೆ. ರಾತ್ರಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಎಲ್ಲ ಕಾರ್ಯಕ್ರಮಗಳು ಎಲ್ಲ ರೀತಿಯಿಂದನೂ ದಿವಸಕ್ಕೆ ಸಾವಿರಾರು ಜನಗಳು ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಾಯಿ ಕಾಳಿಕಾ ಮಾತೆಯಲ್ಲಿ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಒಂದು ನಿಮಿಷ. ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಸಾಹಿತ್ಯ ಭಂಡಾರ ಇತ್ತು. ಈಗ ಇಲ್ಲಿ ಜೈನ ಭವನದಲ್ಲಿ ಸಾಹಿತ್ಯ ಭಂಡಾರವನ್ನು ಏರ್ಪಡಿಸಿರ್ತಾರೆ. 26ರಿಂದನೂ ಇದೆ, ನಾಳೆವರೆಗೂ ಇರುತ್ತೆ. ಎಲ್ಲ ಬಂದು ಯಾವ್ಯಾವುದೇ ರೀತಿಯ ಪುಸ್ತಕಗಳನ್ನು ಎಲ್ಲ ತೆಗೆದುಕೊಳ್ಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಾರಾಯಣಾಯ ನಮೋ ನಾರಾಯಣ ನಾರಾಯಣಾಯ ನಮೋ ನಾರಾಯಣಾಯ ನಾರಾಯಣಾಯ ನಮೋ ನಾರಾಯಣ ನಾರಾಯಣ ಹರಿ
ಕೃಷ್ಣ ಶರಣೆನಲು ಅದು ನಿಮಗೆ ಲೇಸು. ಹರಿಯ ಕೀರ್ತನೆಗಳನ್ನು ಜಗದೊಳಗೆ ಸೂಸು. ಮಮ ಪಾಪ ಮಪ ನೀಪ ಮನಿಪ ಸನಿ ಸನಿಪ ಮರಿಪ ಮಾ. ಹರಿ ಕೃಷ್ಣ ಶರಣೆನಲು ಅದು ನಿನಗೆ ಲೇಸು. ಹರಿಯ ಕೀರ್ತನೆಗಳನ್ನು ಜಗದೊಳಗೆ ಸೂಸು. ಹರಿ ಭಕ್ತಿ ಇಲ್ಲದವರ ಸಂಘಕ್ಕೆ ಹೇಸು. ಹರಿ ಭಕ್ತಿ ಇಲ್ಲದವರ ಸಂಘಕ್ಕೆ ಹೇಸು. ಹರಿಯ ಮರೆತರೆ ಮುಂದೆ ನರಕವೇ ಹಾಸು. ಹರಿಯ ಮರೆತರೆ ಮುಂದೆ ನರಕವೇ ಹಾಸು. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ. ನಾರಾಯಣ. ದುರ್ಜನರ ಮನೆಯಲ್ಲಿ ಹಾಲ ಸವಿಗಿಂತ ಸಜ್ಜನರ ಮನೆಯಲ್ಲಿ ನೀರೆಲೆ ಸೆಂದ. ದುರ್ಜನರ ಮನೆಯಲ್ಲಿ ಹಾಲ ಸವಿಗಿಂತ ಸಜ್ಜನರ ಮನೆಯಲ್ಲಿ ನೀರಲೆ ಸೆಂದ. ದುರ್ಜನರ ಒಡನಾಟ ಸಂಘದಿಂದ. ದುರ್ಜನರ ಒಡನಾಟ ಸಂಘದಿಂದ ನಿರ್ಜೀವಿಯಾಗಿರುವ ಕಾಡುಲೆ ಸೆಂದ. ನಿರ್ಜೀವಿಯಾಗಿರುವ ಕಾಡುಲೆ ಸೆಂದ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ. ನಾರಾಯಣ. ಇಂದ್ರಿಯಂಗಳ ಸುಖವನೆಚ್ಚರಿರು ಕಂಡ್ಯ. ಇಂದ್ರಾದಿಗಳ ಬವಣೆಯನ್ನು ನೋಡಿಕೊಂಡ್ಯ. ಇಂದ್ರಿಯಂಗಳ ಸುಖವನೆಚ್ಚರಿರು ಕಂಡ್ಯ. ಇಂದ್ರಾದಿಗಳ ಬವಣೆಯನ್ನು ನೋಡಿಕೊಂಡ್ಯ. ಎಂದೆಂದಿಗಿಲ್ಲಿದೆ ಅವಕಳೆವೆ ಕಂಡ್ಯ. ಎಂದೆಂದಿಗಿಲ್ಲಿದೆ ಅವಕಳೆವೆ ಕಂಡ್ಯ. ಇಂದಿನ ಮುಂದಿನ ಗತಿಯ ತಿಳಿದವ ಬಂದ. ಹಿಂದಿನ ಮುಂದಿನ ಗತಿಯ ತಿಳಿದವ ಬಂದ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ. ನಾರಾಯಣ. ಎಳೆ ತುಳಸಿ ವನಮಾಲೆ ಧರಿಸಿಕೊಳ್ಳಬೇಕು. ತಿಲಕೋದ್ವ ಪುಂಡ್ರಗಳ ಹಚ್ಚಲು ಬೇಕು. ಎಳೆ ತುಳಸಿ ವನಮಾಲೆ ಧರಿಸಿಕೊಳ್ಳಬೇಕು. ತಿಲಕೋದ್ವ ಪುಂಡ್ರಗಳ ಹಚ್ಚಲು ಬೇಕು. ನಳಿನ ನಾಭನ ಸ್ಮರಣೆಯೊಳು ಮುಳುಗಬೇಕು. ನಳಿನ ನಾಭನ ಸ್ಮರಣೆಯೊಳು ಮುಳುಗಬೇಕು. ಇಳೆಯೊಳಗೆ ವೈಕುಂಠವನು ಸಾರಬೇಕು. ಇಳೆಯೊಳಗೆ ವೈಕುಂಠವನು ಸಾರಬೇಕು. ನಾರಾಯಣಾಯ ನಾರಾಯಣಾಯ ನಮೋ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ. ನಾರಾಯಣ. ಸಿರಿವರನ ಭಕ್ತರನ್ನು ಸೇರಿಸಲು ಬೇಕು. ಪಿರಿದಾಗಿ ದಾನ ಧರ್ಮವಾಚರಿಸಬೇಕು. ಸಿರಿವರನ ಭಕ್ತರನ್ನು ಸೇರಿಸಲು ಬೇಕು. ಪಿರಿದಾಗಿ ದಾನ ಧರ್ಮವಾಚರಿಸಬೇಕು. ಧರಣಿ ಪುಣ್ಯ ಸ್ಥಳವ ಮೆಟ್ಟುತ್ತಿರಬೇಕು. ಧರಣಿ ಪುಣ್ಯ ಸ್ಥಳವ ಮೆಟ್ಟುತ್ತಿರಬೇಕು. ಪುರಂದರ ವಿಠಲನ ಸತತ ನೆನೆಯಬೇಕು. ಪುರಂದರ ವಿಠಲನ ಸತತ ನೆನೆಯಬೇಕು. ನಾರಾಯಣಾಯ ನಮೋ ನಾರಾಯಣಾಯ ನಾರಾಯಣಾಯ ನಮೋ ನಾರಾಯಣ. ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ. ನಾರಾಯಣ. ನಾರಾಯಣ.
ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟಾಣಿ, ಇಳೆಯೋಳ ಗತಿ ಜಾಣಿ ಸುಂದರ ಪಣಿವೇಣಿ. ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟಾಣಿ, ಇಳೆಯೋಳ ಗತಿ ಜಾಣಿ ಸುಂದರ ಪಣಿವೇಣಿ. ಚಪಕಿರನೆ ಕೇಸರಿಯಂದದ ಮುಖನೆ ಸ್ವಚ್ಛ ಮುಖವ ತೋರೈ ಕುಂಕುಮ ಹಚ್ಚುವೆನು. ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟ, ಹಳೆದಡಿಗಳ ತೋರೈ ಅರಿಶಿನ ಹಚ್ಚುವೆನು. ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟಾಣಿ, ದುರ್ಲಕ್ಷತ್ರಿಯರನ್ನು ಕೊರಳ ತರಿದ ಹರಿಯೇ ಹರುಷದಿಂ ಕೊರಳ ತೋರೈ ಗಂಧವ ಹಚ್ಚುವೆನು. ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟಾಣಿ, ದಶರಥನಲ್ಲಿ ಜನಿಸಿ ದಶಶಿರನ ಸಂಹರಿಸಿ ಶಶಿಮುಖಿಯ ತಂದವನೇ ಕುಸುಮ ಹರಿಸುವೆನು. ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟಾಣಿ, 16 ಸಾಸಿರ ಸುದತಿಯರ ನಾಡಿದನೆ ಪದುಮಾಕರವ ತೋರೈ ವೀಳ್ಯವ ಕೊಡುವೆನು. ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟಾಣಿ, ವಸನರಹಿತನಾಗಿ ವಸುದೆಯ ತಿರುಗಿದೆ ಬಿಸಜನಾಭನೆ ನಿನಗೆ ವಸನ ಉಳಿಸುವೆನು. ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟಾಣಿ, ವರತುರಗವನೇರಿ ಕಲಿಯ ಸಂಹರಿಸುವಿ ಸಿರಿಹಯವದನೇ ಆರತಿ ಎತ್ತುವೆನು. ವರತುರಗವನೇರಿ ಕಲಿಯ ಸಂಹರಿಸುವಿ ಸಿರಿಹಯವದನೇ ಆರತಿ ಎತ್ತುವೆನು. ಲಕ್ಷ್ಮೀ ರಮಣಗೆ ಮಾಡಿದಳು ಉರುಟಾಣಿ, ಇಳೆಯೋಳ ಗತಿ ಜಾಣಿ ಸುಂದರ ಪಣಿವೇಣಿ. ಸುಂದರ ಪಣಿವೇಣಿ, ಸುಂದರ ಪಣಿವೇಣಿ. ಮಂಗಳಂ ಮಂಗಳಂ ಭವತು ಹೇ ರಮಪತಿ, ಮಂಗಳಂ ಮಧುವೈರಿ ದೇವವರೆಣ್ಯ. ಮಂಗಳಂ ಮಂಗಳಂ ಭವತು ಹೇ ರಮಪತಿ, ಮಂಗಳಂ ಮಧುವೈರಿ ದೇವವರೆಣ್ಯ. ಮಾರಜನಕ ದಿವ್ಯ ಸಾರ ಸುಂದರ ದೇವ ವಾರಿಜಾತಳ ನೇತ್ರ ಕಾರುಣ್ಯ ಗುಣನಿದೆ. ಮಾರಜನಕ ದಿವ್ಯ ಸಾರ ಸುಂದರ ದೇವ ವಾರಿಜಾತಳ ನೇತ್ರ ಕಾರುಣ್ಯ ಗುಣನಿದೆ. ವಾರಿಜಾತಳ ನೇತ್ರ ಕಾರುಣ್ಯ ಗುಣನಿದೆ. ಮಂಗಳಂ 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 ಮಂಗಳಂ. ಮಣಿಮಯ ಶುಭಕರ ಕನಕ ಕುಂಡಲಧರ ಮಿನುಗುವ ಮಕುಟ ಶೋಭನಾಕರ ಮೂರ್ತೆ. ಮಣಿಮಯ ಶುಭಕರ ಕನಕ ಕುಂಡಲಧರ ಮಿನುಗುವ ಮಕುಟ ಶೋಭನಾಕರ ಮೂರ್ತೆ. ಮಿನುಗುವ ಮಕುಟ ಶೋಭನಾಕರ ಮೂರ್ತೆ. ಮಂಗಳಂ ಮಂಗಳಂ ಮಂಗಳಂ. ವೇದ ವಿಭುಧ ವಂದ್ಯ ಗೋಪಾಲ ವಿಠಲ
ಸಜ್ಜನ ಪಾಲ ಶ್ರೀಧಲೋಲ ವೇದ ವಿಬುಧ ವಂದ್ಯ ಗೋಪಾಲ ವಿಠಲ ಸಾಧು ಸಜ್ಜನ ಪಾಲ ಶ್ರೀಧಲೋಲ ಸಾಧು ಸಜ್ಜನ ಪಾಲ ಶ್ರೀಧಲೋಲ ಮಂಗಳಂ 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 ಭವತು ಹೇ ರಮಪತೆ ಮಂಗಳಂ ಮಧುವೈರಿ ದೇವಾವರೆಣ್ಯ ಮಂಗಳಂ 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 ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜೈವಿತ್ತ ಕ್ಷೀರಾಂಬುದಿಯಲ್ಲಿ ಜಯವಿತ್ತ ಕ್ಷೀರ ಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲಿ ಶೋಭಾನೆ ಶೋಭಾನೆ ಶೋಭಾನವೆನ್ನಿ ಸುರರೋಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ ಶೋಭಾನೆ ಕಾಯೇನ ವಾಚ ಮನಸೇಂದ್ರಿಯೇಣ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಶೋಭಾನೆ ಶೋಭಾನೆ ಹರೇ ಶ್ರೀನಿವಾಸ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಈ ದಿನದಂದು ನಮಗೆ ಅವಕಾಶ ಮಾಡಿಕೊಟ್ಟ ಕಾಳಿಕಾಂಬ ದೇವಸ್ಥಾನದ ಸಮಿತಿಯವರಿಗೆ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿ ವಿಜಯನಗರದವರು ಬಹಳ ಚೆನ್ನಾಗಿ ಪ್ರಾಸಬದ್ಧವಾಗಿ ತಾಳಬದ್ಧವಾಗಿ ಭಜನೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ವಿಶ್ವಕರ್ಮ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಭಜನೆಯ ನೇತೃತ್ವವನ್ನು ವಹಿಸಿದ ಪೂರ್ಣಿಮಾ ನಾಗರಾಜ್, ನಮ್ಮ ಒಂದು ಸಣ್ಣ ಕಿರುಕಾಣಿಕೆ, ನೆನಪಿನ ಕಾಣಿಕೆ ಅಂತ ಹೇಳ್ಬೋದು. ಕವಿತಾ, ಅರ್ಚನಾ ರಾಮ್, ಬನ್ನಿ ಕವಿತಾ, ಯಾರು ಬನ್ನಿ. ಭಾರ್ಗವಿ ಚಂದ್ರಶೇಖರ್, ಸುನಂದಾ ಶಿವಣ್ಣ, ಕವಿತಾ ವಿಶ್ವನಾಥ್. ಕವಿತನಿಗೆ ಆನರ್ ಮಾಡ್ತಾ ಇದ್ದಾರೆ. ಲೀಲಾಮೂರ್ತಿ, ಇಂದಿರಾ ಪ್ರಕಾಶ್, ಮಂಜುಳಾ ಪ್ರೇಮ್ ಕುಮಾರ್, ಕೊಡಿ ನಾನು ಮಂಜುಳಾ ಪ್ರೇಮ್ ಕುಮಾರ್,
ಪೂರ್ಣಿಮಾ ರಮೇಶ್ ಕೊಡಿ. ಸರ್ ಸ್ವಲ್ಪ ಸೈಡ್ ಸರ್ ಸ್ವಲ್ಪ ಸೈಡು ಪುಟ ಈ ಕಡೆ ಬಾ ಪುಟ ಲೈಟ್ ಆ ಲೈಟೇ ಇರಲಿ. ಹೌದು ಇಲ್ಲ ಇರೋ ಲೈಟ್ ಹಾಕ್ತೀವಿ ಈ ಲೈಟ್ ಬೇಡ ಬಿಡಿ ಇರಲಿ ಬಿಡಿ. ಮತ್ತೊಮ್ಮೆ ಧನ್ಯವಾದಗಳು. ನಿಮಗೆ ಹೀಗೆ ಹೆಚ್ಚಿನ ಭಜನೆ ಮಾಡುವಂಥ ಅವಕಾಶನೂ ಸಿಗಲಿ, ಆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಬೇಡ್ತಾ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಕ್ಯಾಮ್ರಾ ಶುಭೋದಯಕ್ಕೆ 4 ಜನ ಸ್ವಾಮೀಜಿಗಳು ಆಮೇಲೆ ಇವರು ರಾಮನ ದೇವಸ್ಥಾನ ರಾಮನ ವಿಗ್ರಹಕ್ಕೆ ಈಗ ಶ್ರೀ ವಿಜಯ್ ಕುಮಾರ್ ಇವರ ಸುಧೆ ಭಕ್ತಿ ಸುಧೆ ಕಾರ್ಯಕ್ರಮ ಜೊತೆಗೆ ವಿಜಯ್ ಕುಮಾರ್ ಹಾಡಿನ ಜೊತೆ ಕುಮಾರಿ ಭೂಮಿಕಾ ರಮೇಶ್ ಅವರ ನೃತ್ಯ ಪ್ರದರ್ಶನ ಕೂಡ ಇದೆ. ಅದರ ಜೊತೆ ನಮ್ಮ ಪುರೋಹಿತ ವೃಂದದವರು ಒಂದೆರಡು ದೇವರ ನಾಮವನ್ನು ಹಾಡಲಿಕ್ಕೆ ತಯಾರಾಗಿದ್ದಾರೆ. ಒಂದಾದ್ಮೇಲೆ ಒಂದು ಕಾರ್ಯಕ್ರಮ ಜರುಗುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆನಂದವನ್ನು ಪಡೋಣ ಅಂತ ಆಶಿಸ್ತೀನಿ. ವಿಜಯ್ ಕುಮಾರ್ ಅವರಿಗೆ ವೇದಿಕೆಗೆ ಸ್ವಾಗತ. ನಿಮ್ಮ ಅಣ್ಣ ಬಂತಾರಣ ನಿಮ್ಮ ಅಣ್ಣ ಬಂತ ನಮಗೆ ಮೂಲ ಅಂತ ಇರುತ್ತೀವಿ. ಜೂನಿಯರ್ ರಾಜ್ಕುಮಾರ್ ಎಂದು ಖ್ಯಾತಿಯನ್ನು ಪಡೆದಿರುವಂಥ ವಿಜಯ್ ಕುಮಾರ್ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಎಲ್ಲರೂ ಕರತಾಂಡದ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಮತ್ತೊಮ್ಮೆ ಮನವಿ. ಜೋರಾದ ಚಪ್ಪಾಳೆ.
ಹೇಳಿ ಹಲೋ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ಕೊಟ್ಟಿದ್ದೇ ಮಾತಿದು, ಎಲ್ಲ ನಮ್ಮ ಅಭಿಮಾನಿ ದೇವರುಗಳು ಅಂತ ಹೇಳಬೇಕು ಎಲ್ಲೋದ್ರು ಅಂತ ಹೇಳಿ ಅವರ ಆಶೀರ್ವಾದವನ್ನು ಪಡೆದು ನಿಮ್ಮೆಲ್ಲರ ಆಶೀರ್ವಾದದ ಮೇರೆಗೆ ನಿಮ್ಮ ಹಾಸನದಲ್ಲೇ ಮೆರುಗಾಗಿ ನಿಮ್ಮ ಆಶೀರ್ವಾದದಲ್ಲಿ ಬೆಳೆಯುತ್ತಿರುವ ಜೂನಿಯರ್ ರಾಜ್ಕುಮಾರ್ ಎಂದೇ ಪ್ರಸಿದ್ಧರಾದ ವಿಜಯ್ ಕುಮಾರ್ ಅವರು ಇಂದು ನಿಮ್ಮೆಲ್ಲರ ಈ ಒಂದು ಆಗಮನದ ಸಲುವಾಗಿ ಹೃದಯಪೂರ್ವಕವಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮ ಕಾಳಿಕಾಂಬಾ ದೇವಿ ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಆಯಸ್ಸನ್ನು ಕೊಟ್ಟು ಎಲ್ಲದಕ್ಕಿಂತ ಮಿಗಿಲಾಗಿ ಸಂತೋಷ ಜಾಸ್ತಿ ನೀಡಲಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ, ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ಶ್ರೀ ವಿಘ್ನೇಶ್ವರನ ಭಕ್ತಿ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದ್ದೇನೆ. ಪ್ರತಿಯೊಂದು ಗೀತೆಗೂ ಪ್ರತಿಯೊಬ್ಬ ಕಲಾವಿದರಿಗೂ ನೀವು ಕರತಾಳದ ಮುಖಾಂತರ ಪ್ರೋತ್ಸಾಹ ನೀಡಿದ್ದೆ ಆದರೆ ನಮ್ಮ ಕಲಾ ಪ್ರತಿಭೆಗಳು ಇನ್ನೂ ಚೆನ್ನಾಗಿ ಬೆಳೆದು ನಮ್ಮ ಹಾಸನಕ್ಕೆ ಒಳ್ಳೆ ಮೆರುಗು ತರ್ತಾರೆ ಅನ್ನೋ ಒಂದು ಆಶ್ವಾಸನೆ ನೀಡಬಹುದು ಅಂತ ಹೇಳ್ತಾ, ಈಗ ಮೊಟ್ಟ ಮೊದಲಿಗೆ ವಿಘ್ನಗಳನ್ನು ನಿವಾರಣೆ ಮಾಡಿಸುವಂತಹ ಶ್ರೀ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭಗೊಳಿಸ್ತಾ ಇದ್ದೇನೆ. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಸ್ಕಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶವಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಚಯ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರೋ ಪ್ರಭೋ. ಧನ್ಯವಾದಗಳು.
ಅಂಬಾಸುದ ನಿನ್ನ ಅಡಿಗಳಿಗೆ ನಾನಮಿಪೆ ಕಾಪಾಡು ದೇವ ಗಣಪತಿಯೇ ಅಂಬಾಸುದ ನಿನ್ನ ಅಡಿಗಳಿಗೆ ನಾನಮಿಪೆ ಕಾಪಾಡು ದೇವ ಗಣಪತಿಯೇ ಎಂದು ಶರಣಾಗತರಿಗೆ ನೆರವಾಗು ನೀನು ಹೇರಂಬ ಗಜಮುಖನೇ ಹೇರಂಬ ಗಜಮುಖನೇ ಅಂಬಾಸುದ ನಿನ್ನ ಅಡಿಗಳಿಗೆ ನಾನಮಿಪೆ ಕಾಪಾಡು ದೇವ ಗಣಪತಿಯೇ ಎಲ್ಲರ ಮೀರಿದ ದೇವನೇ ಕಲ್ಲಲು ಶಕ್ತಿಯ ತೋರುವೆ ಎಲ್ಲರ ಮೀರಿದ ದೇವನೇ ಕಲ್ಲಲು ಶಕ್ತಿಯ ತೋರುವೆ ಎಂದಿಗೂ ನೀನರ ರೊಂದಿಗೆ ನೀನೇ ಗಣಪನೇ ಎಂದಿಗೂ ನೀನರ ರೊಂದಿಗೆ ನೀನೇ ಗಣಪನೇ ಈರೇಳು ಜಗಕ್ಕೆಲ್ಲ ಸರಿಸಾಟಿ ನೀನೇ ಮೂಲೋಕ ಶರಣಾದ ನಿಸ್ಸೀಮನೆ ಈರೇಳು ಜಗಕ್ಕೆಲ್ಲ ಸರಿಸಾಟಿ ನೀನೇ ಈರೇಳು ಜಗಕ್ಕೆಲ್ಲ ನಿಸ್ಸೀಮನೆ ಕರುಣ ರಸಭರಿತ ಮೂರ್ತಿ ನಿನದೇ ಜಗವೆಲ್ಲ ಕೀರುತಿ ಕರುಣ ರಸಭರಿತ ಮೂರ್ತಿ ನಿನದೇ ಜಗವೆಲ್ಲ ಕೀರುತಿ ಸಕಲವ ಬಲ್ಲವ ಸರಿಸಮರಿರವಿಗ ಪ್ರಚಂಡ ಬಲದವ ಅಂಬಾಸುದ ನಿನ್ನ ಅಡಿಗಳಿಗೆ ನಾನಮಿಪೆ ಕಾಪಾಡು ದೇವ ಗಣಪತಿಯೇ ಅಂಬಿಕೆ ಮಾಡಿದ ರೂಪವೇ ಆನೆಯ ಆನರವಾಯಿತೆ ಅಂಬಿಕೆ ಮಾಡಿದ ರೂಪವೇ ಆನೆಯ ಆನರವಾಯಿತೆ ಈಶನು ನಿನ್ನಯ ಮೊದಲಿನ ಪೂಜೆಗೆ ಕಾರಣ ಈಶನು ನಿನ್ನಯ ಮೊದಲಿನ ಪೂಜೆಗೆ ಕಾರಣ ನಿನಗಿಂತ ಮಿಗಿಲಾದ ವರ ದೈವ ಇಲ್ಲ ಆರಾಧ್ಯ ನೀನಾದೆ ಈ ಲೋಕಕ್ಕೆಲ್ಲ ನಿನಗಿಂತ ಮಿಗಿಲಾದ ವರ ದೈವವಿಲ್ಲ ಆರಾಧ್ಯ ನೀನಾದೆ ಈ ಲೋಕಕ್ಕೆಲ್ಲ ಮಹಿಮಾಮಯ ನೀನು ಎಂದಿಗೂ ದಯಜ ಇಡು ಬಾರಿಗೂ ಮಹಿಮಾಮಯ ನೀನು ಎಂದಿಗೂ ದಯಜ ಇಡು ಬಾರಿಗೂ ಅನುಪಮ ಚರಿತನೆ ಅಗಣಿತ ಮಹಿಮನೆ ಪ್ರಖ್ಯಾತ ನಾಮನೆ ಪ್ರಚಂಡ ಪೂರ್ಣನೆ ಅಂಬಾಸುದ ನಿನ್ನ ಅಡಿಗಳಿಗೆ ನಾನಮಿಪೆ ಕಾಪಾಡು ದೇವ ಗಣಪತಿಯೇ ಅಂಬಾಸುದ ನಿನ್ನ ಅಡಿಗಳಿಗೆ ನಾನಮಿಪೆ ಕಾಪಾಡು ದೇವ ಗಣಪತಿಯೇ ಎಂದು ಶರಣಾಗತರಿಗೆ ನೆರವಾಗು ನೀನು ಹೇರಂಬ ಗಜಮುಖನೇ ಹೇರಂಬ ಗಜಮುಖನೇ ಅಂಬಾಸುದರಿನ್ನ ಅಡಿಗಳಿಗೆ ನಾನಮಿಪೆ ಕಾಪಾಡು ದೇವ
ಗಣಪತಿಯೇ ಗಣಪತಿಯೇ ಗಣಪತಿಯೇ. ಇರಿ ಇರಿ ಇದಿರ್ಲಿ ಬಿಡಿ. ಗಜಮುಖನನ್ನು ಪ್ರಾರ್ಥಿಸಿದ ನಂತರ ನಾವು ಎಲ್ಲ ಶೃಂಗೇರಿಗೆ ಹೋಗ್ಬರೋಣ. ಶೃಂಗೇರಿಗೆ ಹೋಗೋಣ. ಎಲ್ಲ ಶಾರದಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಒಂದು ರೀತಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಬುದ್ಧಿ ಕೊಡೋಣ ಅಂತ ಬೇಡ್ಕೊಳ್ಳೋಣ. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ. ಶೃಂಗೇರಿಗೆ ಹೋಗೋಣ. ಶೃಂಗೇರಿಯಲ್ಲಿ ದಿವ್ಯ ಜ್ಯೋತಿಯಾಗಿರುವ ತಿಂಗಳ ಬೆಳಕಂತೆ ಕಂಗೊಳಿಸುತ್ತಿರುವ ಕಣ್ಗಳಿಗೆ ಕಾರುಣ್ಯ ಜಲದಿ ತುಂಬಿರುವ ಶಂಕರಾಚಾರ್ಯರಿಗೆ ಒಲಿದು ಬಂದ ತಾಯೆ ಶಾರದೆ. ಪಟಾಣಿ ಪುಟಾಣಿಗಳೆಲ್ಲ ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡು ಆಸೆ ತುಂಬಿದಮ್ಮ, ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡು ಆಸೆ ತುಂಬಿದಮ್ಮ, ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಆಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಆಗಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡು ಆಸೆ ಬಂದಿತಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡು ಆಸೆ ಬಂದಿತಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ, ರತ್ನದಂತ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ, ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ. ಅಲ್ಲಿ ಇಲ್ಲಿ ಓಡು
ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲೇ ಶಾರದಮ್ಮ. ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲೇ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ ನಿನ್ನ, ಬೇರೆ ಏನು ಬೇಕು ಎಂದು ಕೇಳೆನಮ್ಮ ನಿನ್ನ. ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, 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 ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಈಗ ಕುಮಾರಿ ಪ್ರಣಮ್ಯ, ಕಲ್ಪನಾ ಮತ್ತು ಪ್ರಭು ಅವರ ಮಗಳು ಒಂದು ಭರತನಾಟ್ಯವನ್ನು ಪ್ರದರ್ಶನ ಮಾಡಲಿದ್ದಾಳೆ. ಕಲ್ಪನಾಳಿಗೆ ಸ್ವಾಗತ. ಯಾಕಂದ್ರೆ ಲೈವ್ ಬರ್ತಾ ಇಲ್ಲ, ಲೈವ್ ಬರ್ತಾ ಇಲ್ಲ, ಹಾಕೊಂಡ್ಬರ್ತ ಇಲ್ಲ, ಅದಕ್ಕೆ ಬರ್ತೀನಿ ವಾಕಂದ ಇದು ಬರ್ತಿದ್ಯಾ? ನಂದು ರೆಡಿ ಫುಲ್ ನನ್ನ ಲೈವ್ ಇರುತ್ತೆ, ನಿಮ್ದು ಇರುತ್ತಾ ಇರೋದು
தாம் 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 கிடதகத தோடங்க தக்குத்தா தீம் 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 கிடதகதக தோடங்க தக்குத்தா தாம் 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 கிடதகத தோடங்க தக்குத்தா தாம் 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 கிடதகத தோடங்க தக்குத்தா தீம் தீம் கிடதகதக தோடங்க தக்குத்தா தாம் 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 கிடதகத தோடங்க தக்குத்தா தத்தோடகத தாம் 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 தீம் 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 தகதோடங்க தக்குத்தா தத்தோடகத தாம் 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 தீம் 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 தகதோடங்க தக்குத்தா திக்கிட்டை திக்கிட்டக திகிதோ ஹஸ்தங்கர திகுதக திகிதோ ஹஸ்தங்கர திகுதோ ஹஸ்தங்கர ஹஸ்தங்கர குத்தக்கிட்ட கிண்ணத்தொங்க தத்தோடகதாம் தாம் தை தோடி குத்தக்க தோடோடகதாம் தாம் தோம் தாம் தாம் தீம் தீம் கிடதக தத்தோடங்க தக்குத்தா தை மூஷிக வாகன மோதக ஹஸ்த சாமர கர்ண விலோபித சூತ್ರ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಪಾದ ನಮಸ್ತೆ ಮೂಷಿಕವಾದನ ಮೋದಕ ಕಸ ಚಾಮದ ಕರ್ಣ ವಿಲಂಬಿತ ಸೂತ್ರ ಪಾವನ ರೂಪ ಮಹೇಶ್ವರ ಪುತ್ರ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ 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 ತಕ್ಕ ಜುಣ್ಣು ತಕ್ಕ ತಿಮ್ಮೆ ತಕ್ಕ ಜುಣ್ಣು ತಕ್ಕ ಕಡದಗದಗಿಡ ಧೂಮ್ ತಕ್ಕ ಕಡದಗದಗಿಡ ಧೂಮ್ ತಕ್ಕ ತಿಮ್ಮೆ ತಕ್ಕ ಜುಣ್ಣು ತಕ್ಕ ತಿಮ್ಮೆ ತಕ್ಕ ಜುಣ್ಣು ತಕ್ಕ ಕಡದಗದಗಿಡ ಧೂಮ್ ತಕ್ಕ ಕಡದಗದಗಿಡ ಧೂಮ್ ತಕ್ಕ ತಿಮ್ಮೆ ತಕ್ಕ ಜುಣ್ಣು ತಕ್ಕ ಕಡದಗದಗಿಡ ಧೂಮ್ ತಕ್ಕ ತಿಮ್ಮೆ ತಕ್ಕ ಜುಣ್ಣು ತಕ್ಕ ಕಡದಗದಗಿಡ ಧೂಮ್ ತಕ್ಕ ಕಡದಗದಗಿಡ ಧೂಮ್ ತಕ್ಕ ಕಡದಗದಗಿಡ ಧೂಮ್ ತರಗಿಡ ಧೂಮ್ ತರಗಿಡ ಧೂಮ್ ತರಗಿಡ ಧೂಮ್ ಕಡದಗದಗಿಡ ಧೂಮ್ ತಾ ತಕ್ಕ ಕಡದಗದಗಿಡ ಧೂಮ್ ತೈ ತಕ್ಕ ಕಡದಗದಗಿಡ ಧೂಮ್ ತಕ್ಕ ಕಡದಗದಗಿಡ ಧೂಮ್ ತಾ ತಕ್ಕ ಕಡದಗದಗಿಡ ಧೂಮ್ ತೈ ತಕ್ಕ ಕಡದಗದಗಿಡ ಧೂಮ್ ತಕ್ಕ ಕಡದಗದಗಿಡ ಧೂಮ್ ತಾ ತಾ ತಕ್ಕ ಕಡದಗದಗಿಡ ಧೂಮ್ ತೈ ತೈ ತಕ್ಕ ಕಡದಗದಗಿಡ ಧೂಮ್ ತಂ ತಂ ಕಿಟ್ಟ ತಕ್ಕ ಜಣ್ಣು ತಿಂಗ್ ಕಿಟ್ಟ ತಕ್ಕ ಜಣ್ಣು ತಂ ಕಿಟ್ಟ ತಕ್ಕ ಜುಣ್ಣು ತಿಂಗ್ ಕಿಟ್ಟ ತಕ್ಕ ಜುಣ್ಣು ತಂ ಕಿಟ್ಟ ತಕ್ಕ ಜುಣ್ಣು ಕಿಟ್ಟ ತಕ್ಕ ಜುಣ್ಣು ತಂ ಕಿಟ್ಟ ತಕ್ಕ ಜುಣ್ಣು ತಿಂಗ್ ಕಿಟ್ಟ ತಕ್ಕ ಜುಣ್ಣು ಕಿಟ್ಟ ತಕ್ಕ ಜುಣ್ಣು ತಿಂಗ್ ಕಿಟ್ಟ ತಕ್ಕ ಜುಣ್ಣು ತಂ ಕಿಟ್ಟ ತಕ್ಕ ಜುಣ್ಣು ತಿಂಗ್ ಕಿಟ್ಟ ತಕ್ಕ ಜುಣ್ಣು ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಂ ಜುಣ್ಣು ತಂ ತಂ ವಿಘ್ನೇಶ್ವರನ ಸ್ತುತಿಗೆ ನೃತ್ಯವನ್ನು ನೀಡಿದಂಥ ಪ್ರಣಯಮ್ಮಯವರಿಗೆ ಧನ್ಯವಾದಗಳು. ಅವಳಿಗೆ 10ನೇ ತರಗತಿ ಪರೀಕ್ಷೆ ಇರೋದ್ರಿಂದ ಒಂದು ನೃತ್ಯವನ್ನು ಪ್ರದರ್ಶನ ಮಾಡಿ ತೆರಳ್ತಾ ಇದ್ದಾಳೆ. ಎಲ್ಲರ ಪರವಾಗಿ ಅವಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ.
ಭೂಮಿಕಾ ರಮೇಶ್ ಅವರಿಂದ ನೃತ್ಯ. ಭೂಮಿಕಾ ರಮೇಶ್, come on the dais. takutan tunggang kutak-kitakin na tungga takutan tunggang tangguku dita kutak-kitakin na tungga takutan tunggang tangguku dita kutak-kitakin na tungga takutan tunggang tangguku dita padangit kitadagadikutan tatan kita dum dikum dari kidadagadikki tunggatta tangit kitadagadikutan tungga kita dum dikum dari kidadagadikki tunggang ಹರಿತಿರು ಮರುಗನೆ ವಿಘ್ನ ವಿನಾಯಕ ವಿನೆ ಕೆಟ ಅರುಳಿಯ ಗಣಪತಿ ಜಯ ಜಯ ಹರಿತಿರು ಮರುಗನೆ ವಿಘ್ನ ವಿನಾಯಕ ವಿನೆ ಕೆಟ ಅರುಳಿಯ ಗಣಪತಿ ಜಯ ಜಯ ಕಿಟ ಉತ್ತರ ಕಡಂ ಜಯ ಜಯ ಕಿಟ ಉತ್ತರ ಕಡಂ ಕಿನ್ನಂ ಕೆಟ ಉದರಗಳ ಜಯ ಜಯ ಕೆಟ ಉದರಗಳ ತದಿಕ್ಕ ತುದಿಕ್ಕ ಯಾಣೆ ಮುಗ ತನೆ ತೊಂಕಿಟ ಕಟಕ ತೊಂ ತೊಂ ತಕ್ಕ ದೇವರ್ಗಳ್ ಗಣಪತಿ ತದಿಕ್ಕ ತುದಿಕ್ಕ ಆನೆ ಮುಗ ತೊಂಕಿಟ ಕಿಟಕ ತೊಂಗ ತಕ್ಕ ದೇವರ್ಗಳ್ ಗಣಪತಿ ತೊಂಗ ಗಣಪತಿ ಕೌತುವಂ ಕಟ್ಟವರ್ ವಿನಯರ ಉಕ್ಕುಡುದೈ ಕಟ್ಟವ ವಿನಯರ ಉಕ್ಕುಡುದೈ ಕೂತ ಕಿಡ ತೊಂಗಿಡ ಕಿಡದ ಗಿಡ ತಂಗಿ ಕಿಡದಗದಿ ಕೂತ ತಗದ ರೆಕಾರ್ಡಿಂಗ್ ಬೇಕಂದ್ರೆ
ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರೇ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯು, ಮೇರು ಪರ್ವತವೇ ನೀ ಹಿಡಿದ ಗದೆಯು, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ. ಅಂಜನಾಥನಯ್ಯ, ವೀರಾಂಜನೇಯ, ಮಾರುತಿರಾಯ, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನೋ. ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನೋ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಗುಡುಗಲಾರೆ ಹನುಮ ಮೊಗವ ಕಾಣಲಾರೆ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಗುಡುಗಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು. ನಿನ್ನ ರೀತಿಯೋ ತನುವ ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು ಹೀಗೆ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನೋ. ಉಸಿರ ಬಿಸಿಗೆ ಹೆದರಿ ನದಿಗಳಾದಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾದಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಭಾರ ತಾಳನೆಂದು ಭೂಮಿ ಕುಸಿದು ಹೋಗುತ್ತಿರಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದೇ ರಾಮನಾಮವು, ರೋಮ ರೋಮದೇ ರಾಮನಾಮವು. ಶಂಕರಾದ ತಾಳವಾದ್ಯ, ಶಂಕರಾದ ತಾಳವಾದ್ಯ ದಶ ದಿಕ್ಕನು ಮೊಳಗುತ್ತಿರಲು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನೋ. ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನೋ. ನಿನ್ನಯೇ ಆಕಾರವೇನೋ, ನಿನ್ನಯೇ ಆಕಾರವೇನೋ. ಎಲ್ಲಿ ನಿನ್ನ ಭಕ್ತ
ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ. ಜ್ಞಾನಗೈವ ಮನಗಳೇ ನಿನ್ನ ಬೃಂದಾವನ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ. ಜ್ಞಾನಗೈವ ಮನಗಳೇ ನಿನ್ನ ಬೃಂದಾವನ. ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ. ಅರಿತ ಹೃದಯವೇ ದೇವನಿರುವ ಮಂದಿರ. ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವೋ. ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವೋ. ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವೋ. ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವೋ. ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವೋ. ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವು. ನಿನ್ನ ನಿತ್ಯ ಸೇವೆಯೇ ಮುಕ್ತಿ ಕೊಡುವ ತಂತ್ರವು. ನಿನ್ನ ನಿತ್ಯ ಸೇವೆಯೇ ಮುಕ್ತಿ ಕೊಡುವ ತಂತ್ರವು. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಧನ್ಯವಾದಗಳು. ಎಲ್ಲಿ ಹನುಮನೋ ಅಲ್ಲ ರಾಮನೋ. ಎಲ್ಲಿ ಹನುಮನೋ ಅಲ್ಲ ರಾಮನೋ. ಎಲ್ಲಿ ರಾಮನೋ ಅಲ್ಲೇ ಹನುಮನೋ. ಎಲ್ಲಿ ಹನುಮನೋ ಅಲ್ಲ ರಾಮನೋ. ರಾಮನ ಉಸಿರೇ ಹನುಮ. ರಾಮನ ಉಸಿರೇ ಹನುಮ. ಹನುಮನ ಪ್ರಾಣವೇ ರಾಮ. ಎಲ್ಲಿ ಹನುಮನೋ ಅಲ್ಲ ರಾಮನೋ. ಎಲ್ಲಿ ರಾಮನೋ ಅಲ್ಲೇ ಹನುಮನೋ. ಎಲ್ಲಿ ಹನುಮನೋ ಅಲ್ಲ ರಾಮನೋ.
ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ಪ್ರೇಮದಿಂದ ನೀ ಕರೆಯ ಬರುವನು, ಪ್ರೇಮದಿಂದ ನೀ ಕರೆಯ ಬರುವನು. ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನೋ ಅಲ್ಲ ರಾಮನೋ, ಎಲ್ಲಿ ರಾಮನೋ ಅಲ್ಲೇ ಹನುಮನೋ, ಎಲ್ಲಿ ಹನುಮನೋ ಅಲ್ಲ ರಾಮನೋ. ಸ್ಮರಣೆ ಮಾತ್ರದೆ ಮನದಿ ಗೆಲುವನು, ಸ್ಮರಣೆ ಮಾತ್ರದೆ ಮನದಿ ಗೆಲುವನು. ಕಾಮ ಕ್ರೋಧ ಕ್ಷಣದಲ್ಲೇ ದಹಿಸಿ ಬಿಡುವನು. ಸ್ಮರಣೆ ಮಾತ್ರದೆ ಮನದಿ ಗೆಲುವನು, ಕಾಮ ಕ್ರೋಧ ಕ್ಷಣದಲ್ಲೇ ದಹಿಸಿ ಬಿಡುವನು. ಶಾಂತಿ ಕೊಡುವನು ನೆಮ್ಮದಿಯ ತರುವನು, ಶಾಂತಿ ಕೊಡುವನು ನೆಮ್ಮದಿಯ ತರುವನು. ಮನಸ್ಸಿಗೆ ಮಹದಾನಂದ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನೋ ಅಲ್ಲ ರಾಮನೋ, ಎಲ್ಲಿ ರಾಮನೋ ಅಲ್ಲೇ ಹನುಮನೋ, ಎಲ್ಲಿ ಹನುಮನೋ ಅಲ್ಲ ರಾಮನೋ. ಮಂತ್ರ ಕೇಳನು ತಂತ್ರ ಕೇಳನು, ಮಂತ್ರ ಕೇಳನು ತಂತ್ರ ಕೇಳನು. ಸ್ತೋತ್ರ ಮಾಡುತ್ತ ತನ್ನ ಹೊಗಳು ಎನ್ನನು. ಮಂತ್ರ ಕೇಳನು ತಂತ್ರ ಕೇಳನು, ಸ್ತೋತ್ರ ಮಾಡುತ್ತ ತನ್ನ ಹೊಗಳು ಎನ್ನನು. ಶಾಂತಿ ಕೊಡುವನು ನೆಮ್ಮದಿಯ ತರುವನು, ನೆರಳಿನಂತೆಯೇ ನಿನ್ನ ಬಳಿಯಲ್ಲಿರುವನು. ಮನಸ್ಸಿಗೆ ಮಹದಾನಂದ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನೋ ಅಲ್ಲೇ ರಾಮನೋ, ಎಲ್ಲಿ ರಾಮನೋ ಅಲ್ಲೇ ಹನುಮನೋ, ಎಲ್ಲಿ ಹನುಮನೋ ಅಲ್ಲೇ ರಾಮನೋ. ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಎಲ್ಲಿ ಹನುಮನೋ ಅಲ್ಲ ರಾಮನೋ, ಎಲ್ಲಿ ರಾಮನೋ ಅಲ್ಲೇ ಹನುಮನೋ, ಎಲ್ಲಿ ಹನುಮನೋ ಅಲ್ಲ ರಾಮನೋ. ಬಿಡಬೇಡ ನೀ ಬಿಡಬೇಡ, ಸ್ವಾಮಿ ಪಾದಗಳ ಬಿಡಬೇಡ, ಎಂದೆಂದೂ ನೀ ಬಿಡಬೇಡ. ಅಯ್ಯಪ್ಪನ ಪಾದವ ಬಿಡಬೇಡ, ಬಿಡಬೇಡ ನೀ ಬಿಡಬೇಡ, ಸ್ವಾಮಿ ಪಾದಗಳ ಬಿಡಬೇಡ, ಎಂದೆಂದೂ ನೀ ಬಿಡಬೇಡ. ಅಯ್ಯಪ್ಪನ ಪಾದವ ಬಿಡಬೇಡ, ಬಿಡಬೇಡ
ಮಾಡಿದ ಪುಟ್ಟನೆ ಪಾದಗಳ ಶ್ರೀಗಂಧವ ಹಚ್ಚಿರುವ ನನ್ನ ಸ್ವಾಮಿಯ ಪಾದಗಳ ತುಪ್ಪದ ಅಭಿಷೇಕ ಮಾಡಿದ ಪುಟ್ಟನೆ ಪಾದಗಳ ಶ್ರೀಗಂಧವ ಹಚ್ಚಿರುವ ನನ್ನ ಸ್ವಾಮಿಯ ಪಾದಗಳ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಹಾಸನ ಜಿಲ್ಲಾ ಎಲ್ಲ ವಿಶ್ವಕರ್ಮ ಬಾಂಧವರಿಗೆ ಶುಭ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಎಲ್ಲ ತಾಲೂಕಿನಿಂದಲೂ ಸಹಾಯ ನೀಡಿದ್ವಿ. ಅದೇ ರೀತಿ ಹೊಳೆನರಸೀಪುರ ತಾಲೂಕಿನಲ್ಲೂ ನಮ್ಮ ಕೈಲಾದಷ್ಟು ಸಹಾಯ ನೀಡಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಲು ತಾಲೂಕಿನ ಜನತೆ ತುಂಬ ಸಹಾಯ ಮಾಡಿದೆ. ಅದರಂತೆ ದೇವಸ್ಥಾನ ನಿರ್ಮಾಣವಾಗಿದೆ. ಇದೇ ರೀತಿ ನಮ್ಮ ಇನ್ನೂ ಮುಂದೆ ಸಹ ಈ ದೇವಸ್ಥಾನನ ಹೆಚ್ಚೆತ್ತಿ ಬೆಳೆಯೋಕ್ಕೋಸ್ಕರ ಈ ತಾಲೂಕಿನ ಹೆಚ್ಚಿನ ಸಹಾಯ ನೀಡಲು ತಾವು ಹೇಳುತ್ತೇನೆ ಅಂತ ನಾನು ಇಷ್ಟಪಡ್ತೇನೆ. ತಾಳಿ ಸರ್, ನೀವು ಮಾತಾಡಿ ಸರ್. ಇವತ್ತಿನ ಈ ಒಂದು ಸುಸಂದರ್ಭದಲ್ಲಿ ಹಾಸನ ತಾಲೂಕಿನ ಈ ಕಾಳಿಕಾಂಬ ಕ್ಷೇತ್ರದಲ್ಲಿ ನಿರ್ಮಿಸಲಾಗಿರುವಂಥ ನೂತನವಾದ ಕಾಳಿಕಾಂಬ ದೇವಸ್ಥಾನವನ್ನು ನಮ್ಮ ಹಾಸನ ಜಿಲ್ಲೆ ಹಾಗೂ ಕರ್ನಾಟಕದಾದ್ಯಂತ ನಮ್ಮ ಬಂಧು ಬಳಗದವರು ಯಾರ್ಯಾರಿದ್ದಾರೆ ಎಲ್ಲರೂ ಸೇರಿ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ನೀಡಿದ್ದಾರೆ. ಮತ್ತು ಎಲ್ಲ ತಾಲೂಕಿನ ವಿಶ್ವಕರ್ಮ ಬಂಧುಗಳು ಕೂಡ ಈ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಉತ್ತಮವಾದ ಸಹಕಾರ ಸಲಹೆಗಳನ್ನು ನೀಡಿದ್ದಾರೆ. ಮತ್ತು ಅನ್ಯ ಜಾತಿಯವರು ಕೂಡ ಅನ್ಯ ಧರ್ಮದವರು ಕೂಡ ಈ ಒಂದು ದೇವಸ್ಥಾನದ ಶ್ರೀ ಕಾಳಿಕಾ ದೇವಿಯ ಕಮಟೇಶ್ವರ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಎಲ್ಲರೂ ಕೈ ಜೋಡಿಸಿ ಇವತ್ತಿನ ದಿನ ಈ ಒಂದು ಸುಂದರವಾದ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಕುಲ ಬಾಂಧವರಿಗೆ ಮತ್ತು ಎಲ್ಲ ಧರ್ಮದವರಿಗೆ ನಾವು ನಮ್ಮ ವಿಶ್ವಕರ್ಮ ಬಂಧುಗಳ ಪರವಾಗಿ ನಮ್ಮ ಕಮಿಟಿಯ ಪರವಾಗಿ ನಾವು ಇದನ್ನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರಾದಂಥ ತಾಲೂಕು ವಿಶ್ವಕರ್ಮ ಸಮಾಜ ಹಾಸನ ಮತ್ತು ಈ ಉತ್ತಮವಾಗಿ ನಿರ್ಮಾಣವಾಗುತ್ತಿರುವಂಥ ನವೀಕರಣದ ಸಮಿತಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೈ ಕಾಳಿಕಾದೇವಿ. ಮ್ಯಾನುವಲ್ ಸೆಟ್ಟಿಂಗ್ ನಿಗೆಲ್ಲ ಗೊತ್ತು ಜಮಾರಿ ಈ ಮ್ಯಾನುವಲ್ ದೆತ್ತನಿತ್ತೆ ಯಾನು ಒಂದು ಬಕ್ಕ ಆಟೋಡ್ ದೀತಾರತೆ ಆಟೋಟು ಬ್ಲ್ಯಾಕ್ ಆಟೋಡೆ ಒಂದು ದೆತ್ತೀನಿ
ತುಳುನಾಡೆ ವಾರ್ತೆಗೆ ಮೊದಲ ಬಾರಿಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದರೆ ಒಳ್ಳೆಯ ರೀತಿಯ ಒಂದು ನಮಗೆ ಸಹಕಾರ ನೀಡಿ ಈ ಎಲ್ಲ ಕಾರ್ಯಕ್ರಮದ ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಮಾಜ ಬಾಂಧವರಿಗೆ ಯಾರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗ್ತಾಯಿಲ್ಲ ಅವ್ರನ್ನೆಲ್ಲ ತಲುಪಿ ಅವರೆಲ್ಲರಿಗೂ ಶ್ರೀ ಕ್ಷೇತ್ರ ಜಗನ್ಮಾತೆ ಕಾಳಿಕಾಂಬೆ ಮತ್ತು ಕಮಟೇಶ್ವರ ಸ್ವಾಮಿ ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಹಾಸನದ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ 700 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಇಲ್ಲಿ ಜಗನ್ಮಾತೆ ಕಾಳಿಕಾಂಬೆ, ಕಮಟೇಶ್ವರ ಸ್ವಾಮಿ ಹಾಗೂ ಪರಿವಾರ ದೇವತೆಗಳಾದಂಥ ವಿಘ್ನೇಶ್ವರ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ವೀರಬ್ರಹ್ಮೇಂದ್ರ ಪೋತಲೂರು ವೀರಬ್ರಹ್ಮೇಂದ್ರ ಗುರುಗಳ ಒಂದು ಸಾನ್ನಿಧ್ಯ ಇದೆ. ಹಾಗಾಗಿ ನವಗ್ರಹ ದೇವತೆಗಳು, ಆಂಜನೇಯ ದೇವಾಲಯಗಳ ಪರಿವಾರ ದೇವತೆಗಳಾಗಿ ಇಲ್ಲಿ ನಾವು ನೆಲೆಯಾಗಿದೆ. ಈ ಕ್ಷೇತ್ರಕ್ಕೆ ಬಹು ಹತ್ತಿರದಲ್ಲೇ ಹಾಸನಾಂಬ ದೇವಾಲಯ ಇದೆ. ಈ ಒಂದು ಕಾರ್ಯಕ್ರಮ ಶಿಲಾಮಯ ಕಾರ್ಯಕ್ರಮ ಸ್ವಲ್ಪ ಹೇಗೆ ಪ್ರಾರಂಭ ಆಯಿತು ಅಂತಂದರೆ, ಜಗನ್ಮಾತೆ ಕಾಳಿಕಾಂಬೆ ವಿಗ್ರಹ ಸ್ವಲ್ಪ ಭಿನ್ನ ಆಯಿತು. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಶ್ನಾ ಚಿಂತನೆಯನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಸಮಾಜ ಬಾಂಧವರು ಚಿಂತನೆ ನಡೆಸಿದ್ವಿ. ಆವಾಗ ಪುತ್ತೂರಿನ ಖ್ಯಾತ ಅಷ್ಟಮಂಗಲ ತಜ್ಞರಾದಂಥ ಶ್ರೀ ಸ್ವಾಮಿನಾಥನ್ ಪಣಿಕರ್ ಅವರಲ್ಲಿ ಪ್ರಶ್ನಾ ಚಿಂತನೆಯನ್ನು ನಡೆಸಿದ್ವಿ. ಅವರು ಈ ಕ್ಷೇತ್ರದಲ್ಲಿ ಜಗನ್ಮಾತೆ ಕಾಳಿಕಾಂಬೆ ದೇವಾಲಯ ಮತ್ತು ಸಮುದಾಯ ಭವನ ಒಟ್ಟಿಗೆ ಇರೋದ್ರಿಂದ ಈ ಸಮುದಾಯ ಭವನದಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಈ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬಂದಂಥವರು ಸ್ವಲ್ಪ ಮೈಲಿಗೆ ಇವೆಲ್ಲ ಜನರಲ್ಲಾಗಿ ಬರೋದ್ರಿಂದ ಮೈಲಿಗೆ ಆಗ್ತಾ ಇದೆ. ಅದರಿಂದ ಈ ದೇವಾಲಯ ಮತ್ತು ಸಮುದಾಯ ಭವನ ಪ್ರತ್ಯೇಕವಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನಾ ಚಿಂತನೆಯಲ್ಲಿ ಬಂದ ಹಿನ್ನೆಲೆಯಲ್ಲಿ ನಾವು ಅರೆಮಾದ್ನಳ್ಳಿಯ ಪರಮ ಪೂಜಾ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಮಾರ್ಗದರ್ಶನವನ್ನು ಪಡೆದು ಹೊಸ ದೇವಾಲಯ ನಿರ್ಮಾಣ ಆಗಬೇಕು ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಒಂದು ತೀರ್ಮಾನ ಮಾಡಿದ್ವಿ, ಸಮಾಜದ ಎಲ್ಲ ಸದಸ್ಯರು. ಅದೇ ರೀತಿ ಮುಂದೆ ಯಾವ ರೀತಿ ಆಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡೋದಕ್ಕೆ ಒಂದು ಚರ್ಚೆ ಬಂದಾಗ ಇದು ಶಿಲಾಮಯ ದೇವಸ್ಥಾನ ಮಾಡಿ ಸೂಕ್ತ ಅಂತ ಹೇಳ್ಬಿಟ್ಟು ಬಂತು. ಈ ನಿಟ್ಟಿನಲ್ಲಿ ನಾವು ಕಾರ್ಕಳದ ಖ್ಯಾತ ಶಿಲ್ಪಿಗಳಾದಂಥ ಸರಸ್ವತಿ ಶಿಲ್ಪಕಲಾ ಕೇಂದ್ರದ ಕೃಷ್ಣಾಚಾರ್ಯ ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಬೇಕು ಶಿಲಾಮಯ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅವರ ನೇತೃತ್ವದಲ್ಲಿ ಅತ್ಯಂತ ಒಂದು ವಾಸ್ತು ನಿರ್ಣಯ ಮಾಡಿ ಅತ್ಯಂತ ಚೆನ್ನಾಗಿ ಒಂದು ಮಾದರಿಯಾಗಿ ದೇವಸ್ಥಾನ ಬಂದಿದೆ. ಇದು ಎಲ್ಲ ಶೈಲಿಯಲ್ಲೂ ಸಹ ಬಂದಿದೆ. ನಮ್ಮ ಇದು ಹಾಸನದ ವಿಶ್ವಕರ್ಮ ಶೈಲಿ ಅಂತಲೇ ಹೇಳ್ಬೋದಾಗಿದೆ. ಅಂಥ ಒಂದು ವಾಸ್ತು ನಿರ್ಣಯ ಮಾಡಿ 2 ವರ್ಷ 2 ತಿಂಗಳಲ್ಲಿ ಈ ಒಂದು ಭವ್ಯವಾದಂಥ ಅದ್ಭುತವಾದ ಶಿಲಾಮಯ ದೇವಾಲಯವನ್ನು ಕಾರ್ಕಳದ ಶಿಲ್ಪಕಲಾ ಕೇಂದ್ರದ ಸರಸ್ವತಿ ಶಿಲ್ಪಕಲಾ ಕೇಂದ್ರದ ಕೃಷ್ಣಾಚಾರ್ಯ ಮತ್ತು ತಂಡ ಅದ್ಭುತವಾಗಿ ನಿರ್ಮಾಣ ಮಾಡಿದೆ. ಈ ನಮ್ಮ ಒಂದು ಸಮಾಜದ ಬಾಂಧವರು ಇಲ್ಲಿ ಅನೇಕ ಜನ ನಾವು ಜಿಲ್ಲೆಯಲ್ಲಿ ಇದ್ದೀವಿ. ಸುಮಾರು 55ರಿಂದ 60 ಸಾವಿರ ಜನಸಂಖ್ಯೆಯಲ್ಲಿ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಇದ್ದಾರೆ. ಅವರೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಯಾವುದೇ ಎಲ್ಲ ರೀತಿ ಹರಿದು ಬಂತು ನಮಗೆ. ಹಾಗಾಗಿ ಈ ಒಂದು ಅದ್ಭುತವಾದ ದೇವಸ್ಥಾನವನ್ನು ಇಷ್ಟೊಂದು ಬೇಗ 2 ವರ್ಷ 2 ತಿಂಗಳಲ್ಲೇ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ 26ರಿಂದ ನಾವು ಬ್ರಹ್ಮ ಕಲಶೋತ್ಸವ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿಸ್ಕೊಂಡು ಬಂದಿದ್ದೇವೆ. 26ನೇ ತಾರೀಕು ನಮಗೆ ಋತ್ವಿಕರನ್ನ ಪೂಜೆ ಸ್ವಾಮೀಜಿಗಳನ್ನ ಆಹ್ವಾನ ಮಾಡ್ಕೊಂಡ್ವಿ. 27ನೇ ತಾರೀಕು ಗುರುಗಳ ಪೂಜಾ ಎಲ್ಲ ದೇವಾಲಯಗಳ ಇದು ವಿಗ್ರಹಗಳನ್ನು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೋಸ್ಕರ ಅಧಿವಾಸ ಕಾರ್ಯಕ್ರಮ ನಡೀತು. 28ನೇ ತಾರೀಕು ನಾವು ನಿನ್ನೆ ಅದ್ಭುತವಾಗಿ ಅಪಾರ ಜನಸಂಖ್ಯೆಯ ಜನಸ್ತೋಮ ಹಾಗೂ ಭಕ್ತ ಮಹಾಶಯರ ಒಂದು ಉಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂತು. ಪುತ್ತೂರಿನ ವೇದಬ್ರಹ್ಮ ದಿವಾಕರ್ ಅಗ್ನಿಹೋತ್ರಿಗಳು ಅದ್ವೈರತ್ವದಲ್ಲಿ ತುಂಬ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ರು. ಅತ್ಯಂತ ಜನಸಂಖ್ಯೆ ನಮಗೆ ಸಹಕಾರ ನೀಡಿತು. ಬೇರೆ ಎಲ್ಲ ರೀತಿಯ ಉಪಸಮಿತಿಗಳನ್ನು ರಚನೆ ಮಾಡಿಕೊಂಡು ನಮ್ಮ ಕಾರ್ಯಕರ್ತರ ಬಂಧುಗಳು ಹಾಗೂ ದಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮದ ನವಚಂಡಿಕಾ ಯಾಗವನ್ನು ಬೆಳಗ್ಗೆ ನೆರವೇರಿಸಿ ಈಗ ಗುರುಗಳ ಪಾದಪೂಜೆ ಮತ್ತು ರಂಗಪೂಜೆ ಕಾರ್ಯಕ್ರಮ ಇದೆ, ನೆರವೇರ್ತಾ ಇದೆ. ನಾಳೆ ಬೆಳಗ್ಗೆ ಉತ್ಸವದ ಕಾರ್ಯಕ್ರಮ ಇದೆ. ಪ್ರಮುಖ ಹಾಸನದ ನಗರದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಕಾರ್ಯಕ್ರಮ ನೆರವೇರಿಸ್ಕೊಳ್ತಾ ಇದ್ದೇವೆ. ಹಾಗೆ ಇದಾದ ನಂತರ ಸಂಜೆ 4:00 ಲೋಕಾರ್ಪಣಾ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು, ಹಾಗೆ ಹರಿಹರದ ಶ್ರೀ ಕ್ಷೇತ್ರ ಜ್ಯೋತಿರ್ಮಠದ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು, ಹಾಗೆ ಕಟಪಾಡಿಯ ಸ್ವಾಮೀಜಿಯವರು, ವಡ್ನಾಳ್ ಗುರುಗಳು ಎಲ್ಲ ದಿವ್ಯ 4 ಜನ ಯತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಅಯೋಧ್ಯೆಯ ಶ್ರೀ ರಾಮಲಲ್ಲ ಮೂರ್ತಿಯನ್ನು ನಿರ್ಮಾಣ ಮಾಡಿದಂಥ
ನಮ್ಮೆಲ್ಲರ ಹೆಮ್ಮೆಯ ವಿಶ್ವಕರ್ಮ ಜನಾಂಗದ ಅರುಣ್ ಯೋಗಿರಾಜ್ರವರು ಸಹ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅವರನ್ನು ನಾವು ಇಡೀ ಸಮಾಜದ ಪರವಾಗಿ, ಕ್ಷೇತ್ರದ ಪರವಾಗಿ ಸಾರ್ವಜನಿಕವಾಗಿ ಸನ್ಮಾನ ಮಾಡಲಿಕ್ಕೆ, ಗೌರವ ಸಮರ್ಪಣೆ ಮಾಡಲಿಕ್ಕೆ ಇಚ್ಛಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಭಾರತದ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರು, ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಜಿಲ್ಲೆಯ, ತಾಲೂಕಿನ ವಿವಿಧ ಸಂಘಟನೆಗಳ ಪ್ರಮುಖರು ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತದೆ. ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಅತ್ಯಂತ ಕೃತಜ್ಞತಾಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸಿ ನಾಳಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕ್ಷೇತ್ರ ಒಂದು ಕಾರಣಿಕ ಕ್ಷೇತ್ರವಾಗಿ ಮುಂದುವರಿಬೇಕು. ಆಸ್ನಾಂಬಿ ದರ್ಶನಕ್ಕೆ ಬಂದಂಥ ಎಲ್ಲ ಮಹಾಜನ ನಮ್ಮ ಒಂದು ಈ ಒಂದು ಶಿಲ್ಪಕಲೆಯ ವೈಭವನ ಒಂದು ಮನಸ್ಸಾರ ತುಂಬಿಕೊಂಡು ಅಭಿವೃದ್ಧಿಪಡಿಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಚಿಂತನೆ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತ ಮಹಾಶಯರ ಸಹಕಾರ ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ. ಈ ಒಂದು ರೂಪಾಯಿ ಕೊಟ್ಟಂಥ ದಾನಿಗಳಿಂದ ಹಿಡಿದು ಲಕ್ಷಾಂತರ ರೂಪಾಯಿ ತನಕನೂ ಕೊಟ್ಟು, ದವಸ ಧಾನ್ಯಗಳನ್ನು ಕೊಟ್ಟು, ಪ್ರತಿಯೊಂದು ವಸ್ತುಗಳನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇಲ್ಲ ಸರ್, ನೀವು ಮಾತಾಡಿ, ನೀವು ಎಷ್ಟು ಇನ್ನೂ ಅರ್ಧ ಗಂಟೆ ಮಾತಾಡಿ. ಖುಷಿಯಾಗಿದೆ ದೇವಸ್ಥಾನ. ನಾವು ಹಾಸನದಲ್ಲಿಲ್ಲ, ಎಲ್ಲೋ ಬೇರೆ ಕಡೆ ಇದ್ದೀವಿ ಅನ್ನುತ್ತಾ ಅನ್ನಿಸ್ತಾ ಇದೆ ನಮಗೆ ಈ ದೇವಸ್ಥಾನ ನೋಡಿ. ಮೊನ್ನೆಯಿಂದನೂ ನಾವೆಲ್ಲ ತುಂಬ ಖುಷಿಯಾಗಿದ್ದೀವಿ ಈ ದೇವಸ್ಥಾನ ಆಗಿರೋದ್ರಿಂದ. ಮಾತಾಡೋ ಬೇಗ ಕೊಟ್ಟಂತ ಮಾತಾಡ, ಚೆನ್ನಾಗಿದೆ, ಖುಷಿ ಆಯ್ತು ಅಂತ. ಏನು ಮಾತಾಡ್ತೀಯ? ಚೆನ್ನಾಗಿದೆ ದೇವಸ್ಥಾನ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವರೆಲ್ಲ ಫ್ರೀಯಾಗಿ ಒಂದು ದಿನ ಬಂದುಬಿಟ್ಟು ಇಲ್ಲೇ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು. ಫೋಟೋ ತಗೊಳ್ಳೋಕ್ಕೂ ಚೆನ್ನಾಗಿದೆ, ಟೈಮ್ ಸ್ಪೆಂಡ್ ಮಾಡ್ಬೋದು. ಎಲ್ಲ ದೇವ್ರುಗಳೂ ಇಲ್ಲೇ ಸಿಗುತ್ತೆ. ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಬಾರ್ದು, ಅಲ್ಲ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗೋದ್ರ ಬದಲಿಗೆ ಇಲ್ಲೇ ಒಂದೇ ಸಲ ಒಟ್ಟಿಗೆ ಎಲ್ಲದನ್ನು ನೋಡ್ಬೋದು ಅಂತ ಎಲ್ಲ ಹೇಳ್ತಿದ್ದಾರೆ. ಹಲೋ, ಹಲೋ, ತುಳುನಾಡು ಇವ್ರಿಗೇನಿದು ತುಳುನಾಡು ನೇರಪ್ರಸಾದವ್ರಿಗೆ ಒಂದು ಸುತ್ತ ಈ ಕಾಳಿಕಾಂಬ ಕಮಟೇಶ್ವರಿ ದೇವಾಲಯದ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿಯನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಲು ಇಚ್ಛಿಸುತ್ತೇನೆ. ಇದು ನೂರಾರು ವರ್ಷಗಳ ಇತಿಹಾಸದಲ್ಲಿರುವಂಥ ಸತ್ಯಕ್ಕೆ ಹೆಸರಾದಂಥ ಕಾಳಿಕಾಂಬ ಕಮಟೇಶ್ವರಿ ದೇವಾಲಯವು ಹಿಂದೆ 9x9 ಅಡಿ ಅಗಲದಲ್ಲಿ ಪ್ರತಿಷ್ಠಾಪನೆಯಾಗಿದ್ದು ಅಂಚಿನ ನಾಡಂಚಿನ ರೀತಿಯಲ್ಲಿ ಇತ್ತು. ಹಿಂದೆ ಹಿರಿಯರು, ನಮ್ಮ ಅಜ್ಜ, ನಮ್ಮ ತಂದೆಯವರ ಕಾಲದಲ್ಲಿ ಅವರೇ ಅಲ್ಲೇ ಪೂಜೆಗಳನ್ನು ಮಾಡಿಕೊಂಡು ಕ್ರಮೇಣಗೆ ಒಂದು ಹಂತದಲ್ಲಿ ಇದು ದೇವಸ್ಥಾನದ ರೀತಿ ರೂಪುಗೊಳ್ತು. ಈಗ ಒಂದು 35-40 ವರ್ಷಗಳ ಹಿಂದೆ. ಅದಾದ ನಂತರ ಮತ್ತೆ ಈಗ ತಾಯಿ ಶಕ್ತಿ ದೇವತೆಯಾಗಿದ್ದು ಈ ರೀತಿ ಭವ್ಯವಾದಂಥ ಕಾಳಿಕಾಂಬ ಕಮಟೇಶ್ವರ ದೇವಾಲಯವು ರೂಪಿತವಾಗಿದೆ. ಇದಕ್ಕೆ ಕಾರಣ ಆ ತಾಯಿಯಲ್ಲಿರುವ ಶಕ್ತಿ ಅಗೋಚರವಾದದ್ದು. ಆ ತಾಯಿಯೇ ಪ್ರೇರಕವಾಗಿ ನಮ್ಮ ಹರೀಶ್ ಅವರನ್ನು, ಇನ್ನೂ ಕೆಲವು ಮುಖಂಡರುಗಳನ್ನು ಇಲ್ಲಿ ಮುಂದೆ ನಿಲ್ಲಿಸಿ ಈ ಭವ್ಯವಾದ ಕಾಳಿಕಾಂಬ ದೇವಸ್ಥಾನ ಮತ್ತು ಕಮಟೇಶ್ವರ ದೇವಾಲಯವು ನಿರ್ಮಿತವಾಗೋದಕ್ಕೆ ಕಾರಣವಾಗಿದೆ. ಇನ್ನೇನು ಹೇಳೋದು? ಅಷ್ಟೇ, ಈ ಕಾರಣವಾಗಿದೆ. ಇದನ್ನು ತಾವೆಲ್ಲರೂ ಇಲ್ಲಿ ಬಂದು ತಾಯಿಯ ದರ್ಶನವನ್ನು ಪಡೆಯಬೇಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ತಿಳಿಸುತ್ತೇನೆ ಮತ್ತು ಸ್ವಾಗತವನ್ನು ಕೋರುತ್ತೇನೆ. ಕರುನಾಳು ಸಂಘದ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋರಿಗೆ ನಮಸ್ಕಾರಗಳು. ಇಲ್ಲಿ ತಾಯಿ ಕಾಳಿಕಾಂಬ ದೇವಿ ದೇವಸ್ಥಾನ ಇತ್ತು. ಇವಾಗ ಹೊಸದಾಗಿ ಕಾಳಿಕಾಮಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ, ಕಾಳಿಕಾ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಭಾರಿ ವಿಜೃಂಭಣೆ ನಡೀತಾ ಇದೆ. ದೇವರುಗಳು ಎಲ್ಲ ಚೆನ್ನಾಗಿ ವಿಜೃಂಭಣೆಗಳೆಲ್ಲ ರೆಡಿಯಾಗಿದೆ. ಎಲ್ಲ ಇವತ್ತು ಪೂಜೆ ಸ್ಟಾರ್ಟ್ ಆಗಿದ ಮೇಲೆ ಭಾರಿ ಜನ ಬಂದು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಅಂತ ಎಲ್ಲ ಸುದ್ದಿ ಇದೆ. ಬನ್ನಿ, ಎಲ್ಲರೂ ಬಂದು ದರ್ಶನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರೂ ಕೇಳ್ಕೊತೀವಿ.
ಇದು ಕಾಳಿಕಾಂಬ ದೇವಸ್ಥಾನ ಒಂದು ಇದ್ದದ್ದು, ಇವಾಗ ಕಾಳಿಕಾಮಟೇಶ್ವರ ದೇವಸ್ಥಾನವನ್ನು ಸೇರಿಸಿ ಆಂಜನೇಯ ಸ್ವಾಮಿ, ವೀರಬ್ರಹ್ಮಯ್ಯ ಸ್ವಾಮಿ ದೇವರು, ಸುಬ್ರಹ್ಮಣ್ಯ ಸ್ವಾಮಿಗಳು ಎಲ್ಲ ದೇವರನ್ನು ನಾವು ವಿಜೃಂಭಣೆಯಿಂದ ಎಲ್ಲ ರೆಡಿ ಮಾಡಿದ್ದಾರೆ. ಬಂದು ಎಲ್ಲ ಒಂದು ಸಲ ಬಂದು ದರ್ಶನ ಮಾಡಿಕೊಂಡು ಜನ ಆರೋಗ್ಯ ಭಾಗ್ಯ ಸಂತೋಷ ಎಲ್ಲ ಕೊಡಲಿ ಅಂತ ಕೇಳಿಕೊಂಡು ಹೋಗಬೇಕಾಗಿ ವಿನಂತಿ. ನಮಸ್ಕಾರ. ನೂತನವಾಗಿ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ಶಿಲಾಮಯ ದೇವಾಲಯ ಲೋಕಾರ್ಪಣೆಯಾಗಿದೆ. ಇದು ನಮಗೆಲ್ಲ ಸಂತೋಷ ತಂದಿದೆ. ಇವತ್ತಿನ ದಿನ ನಮ್ಮ ಜನಾಂಗದಲ್ಲಿ ಇಂತಹ ಬಹು ಶಿಲಾಮಯವಾದ ಕಟ್ಟಡವನ್ನು ನಾವು ನಿರ್ಮಿಸಿರೋದು ಹಾಸನದಲ್ಲೇ ಜಿಲ್ಲೆಯಲ್ಲೇ ಫಸ್ಟು ಅಂತ ನಾನು ಹೇಳ ಬಯಸ್ತೀನಿ. ಇಂತಹ ಶಿಲಾಮಯ ದೇವಾಲಯ ನಮ್ಮ ಜನರಿಗೆ ಎಲ್ಲರಿಗೂ ಮುಟ್ಟಬೇಕು. ಎಲ್ಲರೂ ಬಂದು ಇಲ್ಲಿ ದೇವರ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ನಾನು ಕೇಳ್ಕೊತಾ ಇದ್ದೀನಿ. ವಂದನೆಗಳು. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತೇಳಿ, ನಾನು ಜಿಲ್ಲಾ ಉಪಸಮಿತಿ ಮೆಂಬರ್ ಆಗಿದ್ದೀನಿ. ಈ ಕಾಳಿಕಾಂಬ ದೇವಸ್ಥಾನ ಬಗ್ಗೆ ಹೇಳೋದಾದರೆ ತುಂಬ ಅದ್ಭುತವಾಗಿ ದೇವಸ್ಥಾನ ಬಂದಿದೆ. ಸುಮಾರು 4 ಕೋಟಿ 4.25 ಕೋಟಿ ಹತ್ತತ್ರ ಖರ್ಚು ಮಾಡಿ ಚೆನ್ನಾಗಿ ದೇವಸ್ಥಾನ ಮಾಡಿದ್ದಾರೆ. ಇಲ್ಲಿ ಇದು ಪ್ರಸಿದ್ಧ ಆಗಬೇಕು. ಯಾಕೆ ಅಂತ ಅಂದರೆ ಹಾಸನಾಂಬ ದೇವಸ್ಥಾನನೂ ಇಲ್ಲಿ ಯಾವಾಗಲೂ ಪ್ರತಿ ವರ್ಷ ಕಾರ್ಯಕ್ರಮ ನಡೆಯುತ್ತೆ. ಅದೇ ರೀತಿ ಎಲ್ಲ ಜನಗಳು ಬಂದು ಹೋಗಿ ಈ ದೇವಸ್ಥಾನನ ದರ್ಶನ ಮಾಡಬೇಕು. ಇದು ಕರ್ನಾಟಕ ಹಾಸನದಲ್ಲಿ ಮತ್ತು ಕರ್ನಾಟಕದಲ್ಲಿ ವಿಶ್ವ ಪ್ರಸಿದ್ಧ ದೇವಸ್ಥಾನ ಆಗಬೇಕು ಅಂತ ಹೇಳಿ ಆ ಕಾಳಿಕಾಂಬೆಯಲ್ಲಿ ನಾನು ಕೇಳ್ಕೊತೀನಿ. ಜೈ ಕಾಳಿಕಾಂಬೆ. ವಿಶೇಷ ಏನು ಹೇಳಿ? ನಮಸ್ಕಾರ, ನನ್ನ ಹೆಸರು ಯೋಗೀಶ್ ಅಂತ. ಈ ದೇವಸ್ಥಾನ ತುಂಬ ಪುರಾತನ ಕಾಲದ್ದಾಗಿದ್ದು ಈಗ ನವೀಕರಣಗೊಂಡಿರಾಗಿದೆ. ತುಂಬ ಅದ್ಭುತವಾಗಿ ನಿರ್ಮಾಣವಾಗಿದೆ. ಎಲ್ಲ ಶಿಲಾಮಯವಾಗಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಸಮಿತಿಯವರೆಗೂ ಕೃತಜ್ಞತೆಗಳು ಸಲ್ಲಿಸ್ತೀವಿ. ತುಂಬ ಶ್ರಮಪಟ್ಟು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಥ್ಯಾಂಕ್ಸ್. ಥ್ಯಾಂಕ್ ಯು. ನನ್ನ ಹೆಸರು TN ಗಿರೀಶ್ ಅಂತೇಳಿ, ಯುವಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ಹಾಗೆ ಈಗ ದೇವಾಲಯದ ಪುರೋಹಿತ ವರ್ಗಕ್ಕೆ ನಾನು ಸಹಾಯಕ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. 2.5 ವರ್ಷದ ಹಿಂದೆ ಈ ದೇವಾಲಯವನ್ನು ನಾವು ಪುನರ್ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಒಂದು ವಿಜೃಂಭಣೆಯಿಂದ ದೇವರ ವರ್ಧಂತೋತ್ಸವವನ್ನು ಮುಗಿಸಿ ಮುಂದಿನ ಕೆಲಸಕ್ಕೆ ಶುರುವಾದ ದಿನದಿಂದಲೂ ಸಹ ನಮ್ಮ ಸಂಘಟನೆ ತುಂಬ ಅದ್ಭುತವಾಗಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಕೆಲಸಗಳು ಮಾಡ್ತಾ ಬರ್ತಾ ಇರುವಾಗ ಹಾಗೆ ನಮಗೆ ಅತ್ಯಮೂಲ್ಯವಾದ ಶಿಲ್ಪಿಗಳಾದಂತಹ ಕಾರ್ಕಳದ ಶ್ರೀ ಕೃಷ್ಣಾಚಾರ್ಯರು ನಮಗೆ ಸಿಕ್ಕಿದ್ರು. ಅವರ ಶಿಷ್ಯರಿಂದ ಮತ್ತು ಅವರ ಕೈ ಕೆಲಸಕ್ಕೆ ನಾವು ಮನಸೋತು. ಹಾಗೆ 2.5 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದಂಗೆ ಈ ಗುಡಿ ವೈಭವವಾಗಿ ಈ ದೇವಾಲಯ ಮೂಡಿ ಬಂದಿದೆ. ಅಷ್ಟೇ ಅದ್ಭುತವಾಗಿ ಈ ದೇವಾಲಯ ಮೂಡಿ ಬಂದು ಕಾರಣಕರ್ತರಾದಂತಹ ಕೃಷ್ಣಾಚಾರ್ಯರು, ಆಮೇಲೆ ನಮ್ಮ ದೇವಾಲಯದ ಅಧ್ಯಕ್ಷರಾದ ಕುಮಾರಾಚಾರ್, ನವೀಕರಣ ಅಧ್ಯಕ್ಷರಾದ ಆನಂದಾಚಾರ್ ಮತ್ತು ಯುವಕ ಸಂಘದ ಅಧ್ಯಕ್ಷರಾದ ಆನಂದಾಚಾರ್ ಮತ್ತು ಕಾರ್ಯದರ್ಶಿಗಳಾದ ಕೇಶವಾಚಾರ್ ಮತ್ತು ನವೀಕರಣ ಸಂಘದ ಕಾರ್ಯದರ್ಶಿಗಳಾದ ಶ್ರೀ HV ಹರೀಶ್ ಅವರು, ಇವರೆಲ್ಲ ಶ್ರಮದಿಂದ ತುಂಬ ಅದ್ಭುತವಾಗಿ ಕೆಲಸಗಳು ನಡೆದು ಹಾಗೆ ಗುರುಗಳ ಆಶೀರ್ವಾದವೂ ಸಹ ನಮ್ಮ ದೇವಾಲಯದ ಮೇಲಿದ್ದು ಅದ್ಭುತವಾಗಿ ಎಲ್ಲ ದೈವದ ಕೆಲಸಗಳೆಲ್ಲ ಆಗಿ ಇಂದಿಗೆ 5ನೇ ದಿನಕ್ಕೆ ಕಾಲಿಟ್ಟು ನಾಳೆ ದೇವಿಯ ಉತ್ಸವವು ಜರುಗಲಿದೆ. ಇನ್ನು ಹೇಳ್ಬೇಕಂದ್ರೆ ತುಂಬ ಇದೆ, ಆದರೆ ದೇವಾಲಯ ಅದ್ಭುತವಾಗಿ ಬಂದಿರೋದ್ರಿಂದ ಅದಕ್ಕೆ ನಾವು ಈ ದೇವಾಲಯದ ನೋಡಿರೋದು ನಾವೇ ಪುಣ್ಯವಂತರು ಅಂತ ಹೇಳಿ ನಾನು ಕಾಳಿಕಾಂಬ ಕಮಟೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನು ಅದ್ಭುತವಾದ ಒಂದು ಕಾರ್ಯಕ್ರಮಗಳು ಈ ದೇವಾಲಯದಿಂದ ಮೂಡಿ ಬರ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ಓಂ ಶ್ರೀ ಕಾಳಿಕಾಂಬೆ ನಮಃ. ನಮ್ಮ ಹಾಸನದ ಪ್ರಾಚೀನ ಕುಲದೇವತೆಯಾದ ಕಾಳಿಕಾಮಾತೆ ಶಿಲಾಮಯ ದೇವಸ್ಥಾನವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಸಂಕಲ್ಪ ಮಾಡಿದಾಗ ಬಹಳ ಅದ್ಧೂರಿಯಾಗಿ ಮೂಡಿಬಂದಿದೆ.
ತಾಯಿ ಮತ್ತು ಕಮಟೇಶ್ವರ ಮಹಾಸ್ವಾಮಿ ಮತ್ತು ತಾಯಿ ಎಲ್ಲರಿಗೂ ಸನ್ಮಾನ ಉಂಟು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಚಂಡಿಕಾ ಯಾಗ ಆಗಿದೆ. ಈಗ ರಂಗಪೂಜೆ ನಡೀತಾ ಇದೆ. ದಯವಿಟ್ಟು ಎಲ್ಲರಿಗೂ ದೇವಿ ಮತ್ತು ಕಮಟೇಶ್ವರ ಮಹಾಸ್ವಾಮಿ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ಕಾಳಮ್ಮರ ದೇವಸ್ಥಾನ ಉದ್ಘಾಟನೆ ಆಗಿರೋದು ನಮ್ಮೆಲ್ಲರಿಗೂ ವರ್ಷ ತಂದಿದೆ. ಭಾಳ ಉತ್ಸವವಾಗಿದೆ. ಆ ದೇವಿ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಬಯಸ್ತೀನಿ. ನಮ್ಮ ಕುಲ ಬಾಂಧವರಿಗೆ, ನಮ್ಮ ನಾಗರಿಕ ಬಂಧುಗಳಿಗೆ ಆ ದೇವತೆ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನಾವುಗಳೆಲ್ಲ ಚೆನ್ನಾಗಿರೋಗೆ ಕೃಪೆ ಸಿಗಲಿ ಅಂತ ಈ ಮೂಲಕ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. $9900 ಇದು ಲಿಂಕಿಗೆ ಇಲ್ಲೊಂದು ವಿಶೇಷತೆಯನ್ನು ತಿಳಿಸೋಕ್ಕೆ ನಾನು ಬಯಸ್ತೇನೆ. ಈ ಮೂಲತಃ ಇವ್ರ ಹೆಸರು ಬಂದು ದೇವಮ್ಮ ಅಂತ ಹೇಳಿ, ಆದರೆ ಇಲ್ಲೆಲ್ಲರೂ ಕರೀತಾರೆ ಇವರಿಗೆ ಕಾಳಮ್ಮ ಅಂತ ಹೇಳಿ. ಏಕೆಂದರೆ ಈ ದೇವಾಲಯ ಇತಿಹಾಸ 800 ವರ್ಷದ ಹಳೆಯದಾದರೂ ಸಹ ನಮ್ಮ ಕಣ್ಣಲ್ಲಿ ಕಾಣಿಸ್ತಿರೋದು ಇದು 3ನೇ ದೇವಾಲಯ. 3ನೇ ದೇವಾಲಯ ಅಂದರೆ ಒಂದು 30 ವರ್ಷದಿಂದ ನಾನು ನೋಡುವ ಹಾಗೆ ಈ ದೇವಮ್ಮವರು ಅದಕ್ಕೂ ಹೆಚ್ಚಿನ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಸೇವೆ ಸಲ್ಲಿಸಿ ಹೇಗೆ ಅಂತಂದರೆ, ಒಂದು ಹಳೆ ಗುಡಿ ಇತ್ತು, ಅಲ್ಲಿಂದ ಶುರುವಾದಂಥ ಇವರ ದೇವಾಲಯದ ಜರ್ನಿ ಅದು ಆಯಿತು. ಆಮೇಲೆ ಇನ್ನೊಮ್ಮೆ ಆಯಿತು, ಅದು ಇನ್ನೊಮ್ಮೆ ಅದೊಂದು 25 ವರ್ಷದ ಹಿಂದೆ. ಈಗ ಮತ್ತೊಮ್ಮೆ ಆಗಿದೆ, ಇದು 3ನೇ ದೇವಾಲಯ. ಹಾಗಾದರೆ ಯೋಚನೆ ಮಾಡಿ, ಇವರು ಎಷ್ಟು ವರ್ಷದ ಹಳೆಯ ದೇವಾಲಯದಿಂದ ಇವರು ಇದರಲ್ಲಿ ಇದ್ದಾರೆ ಅಂದರೆ, ಇವ್ರ ಹೆಸರು ದೇವಮ್ಮ ಹೋಗಿ ಕಾಳಮ್ಮ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಿ. ಈಗ ಅವರೊಟ್ಟಿಗೆ ಮಾತಾಡಿಸ್ತೀನಿ, ಈ ದೇವಾಲಯದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹೇಳಿ ದೇವಮ್ಮ. ನಾನು ಬಂದು 30 ವರ್ಷ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ. ಅದು ಬಿಟ್ಟು ನಾವು ತಾಯಿ ಸೇವೆ ಮಾಡ್ತಾಯಿದ್ದೀನಿ. ಯಾವಾಗ ತಾಯಿ ಸೇವೆ ನನಗೆ ಮುಗಿಯುತ್ತೆ ಅವಾಗ ನಾನು ತಾಯಿ ಆಶೀರ್ವಾದ ಚೆನ್ನಾಗಿದೆ. ನನ್ನ ಸಮಾಜಕ್ಕೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, 35 ವರ್ಷದ ಸೇವೆಗೆ ಇವರ ಇಷ್ಟೇ ಮಾತು. ಅವರ ನಿಷ್ಕಲ್ಮಶವಾದ ಮನಸ್ಸು ಹೇಗಿದೆ ಅಂತಂದರೆ, ಅವ್ರು ಹೇಳೋದಿಷ್ಟೇ, ತಾಯಿ ಸೇವೆಯೇ ನನ್ನ ಭಾಗ್ಯ ಅಷ್ಟೇ. ಅವ್ರು ಹೇಳೋದು ಬೆಳಗ್ಗೆ 4 ಗಂಟೆಗೆ ದೇವಾಲಯಕ್ಕೆ ಬರ್ತಾರೆ, ಸಂಜೆ 7 ಗಂಟೆಗೆ ದೇವಾಲಯದಿಂದ ನಿರ್ಗಮಿಸ್ತಾರೆ. ಅವರು ಯಾವುದೇ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿಲ್ಲ ಈ ದೇವಾಲಯದಲ್ಲಿ. ಅವರು ಒಂದು ಕಾಳಿಕಾ ದೇವಿಯ ಸೇವೆಗೋಸ್ಕರ ಅವರು ಮುಡಿಪಾಗಿಟ್ಟಿದ್ದಾರೆ ಅವರ ಒಂದು ಇಡೀ ಜೀವನವನ್ನು. ಅವರಿಗೆ ತಾಯಿ ಕಾಳಿಕಾಂಬೆಯು ಕಡಮಟೇಶ್ವರ ಸ್ವಾಮಿಯವರಿಗೆ ದೀರ್ಘಾಯುಷನ್ನು ಕೊಟ್ಟು ಕಾಪಾಡಲೆಂದು ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇರೆ ಯಾರಾದ್ರು ಇದ್ದಾರೋ ಸರ್?
ನೀವು 4 ಮಾತಾಡ್ಬೇಕಿತ್ತ, ತುಂಬಾ ಅನುಭವದವರು. 4 ಮನ್ಸಲ್ಲಿರೋದು, ಬಾಯಲ್ಲಿ ನಮ್ಮ ಫಿಲ್ಮ್ ತರ ಅಲ್ಲ, ಮನ್ಸಲ್ಲಿರೋದು ಆಡ್ಬೇಕು. ಈಗ ಮಾತಾಡ್ತಾರೆ ನೋಡಿ, ಇಷ್ಟು ಕಳಕಮ್ಮ ದೇವಸ್ಥಾನದಲ್ಲಿ ನಾನು ಸೇವೆ ಮಾಡೋಕೆ ಹಿಡಿದು 30 ವರ್ಷ ಆಗಿದೆ. ಬಾದಿರಣ್ಣ, ನಾನು ಕಳಕಮ್ಮ ದೇವಸ್ಥಾನದಲ್ಲಿರೋದು 30 ವರ್ಷ ಆಗಿದೆ. ನಾನು 30 ವರ್ಷದಿಂದ ಸೇವೆ ಮಾಡ್ಕೊಂಡಿದ್ದೀನಿ. ನನ್ನ ಸಮಾಜ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದೆ. ನಮ್ಮ ತಾಯಿ ಸಂಬಂಧ ನನ್ನ ನೋಡ್ಕೊತಾ ಇದ್ದಾರೆ. ನನಗೆ ತುಂಬ ಧನ್ಯವಾದಗಳು. ಒಳ್ಳೆಯದಾಗಿ ನನಗೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ಭಾರಿ ಅಭಿಮಾನ ಇದೆ. ನನ್ನವರು ಅಣ್ಣ ತಂಗಿ ಥರ ನೋಡ್ಕೊತಾ ಇದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ನನಗೆಲ್ಲರೂ ದೇವಿ ಥರ ನೋಡ್ಕೊಂಡಿದ್ದಾರೆ. ನನ್ನ ಸಮಾಜ 30 ವರ್ಷದವರೆಗೂ ನನಗೆ ತುಂಬ ಚೆನ್ನಾಗಿ ನನ್ನನ್ನು ಕಾಪಾಡ್ಕೊಂಡು ಒಳ್ಳೆಯದಾಗಲಿ ಅಂತ ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ತುಂಬ ಧನ್ಯವಾದಗಳು ದೇವಮ್ಮನವರೇ. ಇಷ್ಟೇ ಅವರ ನುಡಿಮುತ್ತುಗಳು. ಇಟ್ಕೋತೀನಿ, ಸುಮ್ಮನೆ ಫೋಟೋ ತೋರ್ತೀನಿ. ಇದರ ಜೀವನದ ಇಷ್ಟು ಹೇಳೋಕ್ಕೆ ಬಯಸಿ ನಾನು ಇದನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್ ಸರ್, ಬನ್ನಿ. ಜೈ ಕಾಳಿಕಾ ದೇವಿ. ಜೈ ಕಾಳಿಕಾ ದೇವಿ. ಇದು ನಮ್ಮ ಹಾಸನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕಾಳಿಕಾಂಬೆ ದೇವಸ್ಥಾನ. ನಮ್ಮವರು ವಿಶ್ವಕರ್ಮ ಇದರಲ್ಲಿ ಇದು ದೇವಸ್ಥಾನ ಚೆನ್ನಾಗಾಗಿರೋದು ನಮಗೆಲ್ಲ ಹೆಮ್ಮೆ. ತುಂಬ ಖುಷಿ ಆಯಿತು ನೋಡಿ. ಮತ್ತು ರೋಮಾಂಚನಗೊಳ್ಳೋ ಥರ ಇದೆ ದೇವಸ್ಥಾನ. ಭಾಳ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ವಿಶ್ವಕರ್ಮ ಇದರಲ್ಲಿ ಅದರಲ್ಲೂ ಹಾಸನಲ್ಲಿ ಈ ಥರ ದೇವಸ್ಥಾನ ಬೇಕಿತ್ತು. ಚೆನ್ನಾಗಾಗಿದೆ. ಮಾತಾಡಿ ಹೌದಾ? ಜೈ ವಿಶ್ವಕರ್ಮಣೆ. ತುಂಬ ಚೆನ್ನಾಗಿ ಬಂದಿದೆ ದೇವಸ್ಥಾನ. ನಾವು ತುಮಕೂರಿನಿಂದ ಬಂದಿದ್ದೀವಿ ದೇವಸ್ಥಾನ ನೋಡೋದಕ್ಕೋಸ್ಕರ. ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಇಂಥದ್ದೊಂದು ದೇವಸ್ಥಾನ ಮಾಡಿರೋದು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥದ್ದು ದೇವಸ್ಥಾನ ಎಲ್ಲ ಕಡೆಯೂ ಆಗಬೇಕು. ವಿಶ್ವಕರ್ಮ ದೇವಸ್ಥಾನ ವಿಶ್ವಕರ್ಮ ಜನಾಂಗದವರು ಇನ್ನೂ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಈ ಥರ ದೇವಸ್ಥಾನಗಳು ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ. ನಮಸ್ತೆ. ಓಂ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಕಮಟೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಳಿಕಾಂಬಾಯ ನಮಃ. ಸೊ ಈ ದೇವಸ್ಥಾನ ನೋಡೋದಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೇನೆ. ಸೊ ಈ ದೇವಸ್ಥಾನ ತುಂಬ ಅದ್ಭುತವಾಗಿ ಬಂದಿದೆ. ಮತ್ತು ಒಂದು ಹಾಸನ ಜಿಲ್ಲೆಯಲ್ಲಿ ಇದೊಂದು ಪ್ರಮುಖವಾಗಿ ಈ ಒಂದು ದೇವಾಲಯ ತುಂಬ ಒಂದು ಹಿಸ್ಟ್ರಿಯನ್ನು ಸೃಷ್ಟಿಸಿದೆ. ತುಂಬ ಒಂದು ಒಳ್ಳೆಯ ಒಂದು ದೇವಸ್ಥಾನ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ರೂಪುಗೊಂಡಿದೆ. ತುಂಬ ಸಂತೋಷ ಆಯಿತು. ಜೈ ವಿಶ್ವಕರ್ಮಣೇ ನಮಃ. ಶ್ರೀ ಕಾಳಿಕಾ ದೇವಿ ಕಮಟೇಶ್ವರಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಷ್ಟೊಂದು ಚೆನ್ನಾಗಿ ಕಾಳಿಕಾದೇವಿ ದೇವಸ್ಥಾನ ಮಾಡಿರೋದು ನಮ್ಮ ವಿಶ್ವಕರ್ಮ ಜನಾಂಗ ಇಷ್ಟೊಂದು ಮುಂದುವರೆದಿದೆಯಲ್ಲ, ಅದು ತುಂಬ ಖುಷಿಯಾಗಿದೆ. ಇದು ಓಂ ಶಾಂತಿ. ನಮ್ಮ ಶ್ರೀ ಕಾಳಿಕಾಂಬಾ ದೇವಿ ದೇವಸ್ಥಾನ ಇಷ್ಟೊಂದು ಈ ನೂತನ ಕ್ಷೇತ್ರ ಕಾಳಿಕಾಂಬಾ ಕಮಟೇಶ್ವರಿ ದೇವಾಲಯ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲ ಶಿಲಾಮಯವಾಗಿದೆ. ನಮಗೆ ಹೇಳ್ಕೊಳ್ಳೋಕ್ಕೆ ವಿಶ್ವಕರ್ಮ ಜನಾಂಗದಲ್ಲಿ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ದೇವಸ್ಥಾನ ನೋಡಿದ್ರೆ ಕಣ್ಣು ತುಂಬಿ ಬರುತ್ತೆ, ಅಷ್ಟು ಚೆನ್ನಾಗಿದೆ. ನಮ್ಮ ವಿಶ್ವಕರ್ಮ ಜನಾಂಗ ಇಷ್ಟು ಚೆನ್ನಾಗಿ ಮುಂದುವರೆದಿದೆ ಅನ್ನೋದಕ್ಕೆ
ಈ ದೇವಸ್ಥಾನನೇ ಸಾಕ್ಷಿ ಆಯಿತು. ತುಂಬ ಚೆನ್ನಾಗಿದೆ. ಫೋಟೋ ತೆಗೀರಿ, ಹೇಳಾಯ್ತು. ಮಾತಾಡ್ತೀರಾ? ಏನು ಗೊತ್ತಷ್ಟೇ ಏನು ಇದಾಗಿದೆ ಎಲ್ಲ ಮುಂದೆ ಏನಾಗುತ್ತೆ ಮಹಿಮೆ ಬಲ ಬಲ ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣೆ ಶ್ರೀ ಕಾಳಿಕಾಂಬಾಯ ನಮಃ. ಈ ನಮ್ಮ ದೇವಸ್ಥಾನ ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ನೋಡಿದ್ದೀನಿ. ಮೊದಲು ಒಂದು ಸಣ್ಣ ಶೀಟಾಗಿತ್ತು ದೇವಸ್ಥಾನ. ಅದಾದಮೇಲೆ ಒಂದು RCC ಒಂದು ಸಣ್ಣದೊಂದು ದೇವಸ್ಥಾನ ಶುರು ಆಯಿತು. ಅದಾದಮೇಲೆ ಮತ್ತೆ ಒಂದು 90-92ರಲ್ಲಿ ಒಂದು ಭವ್ಯವಾದ ದೇವಸ್ಥಾನ ರೆಡಿ ಆಯಿತು. ಅದಾದಮೇಲೆ ಈಗ ಇತ್ತೀಚೆಗೆ ಒಂದು ನಮ್ಮ ಹೊಸ ಕಮಿಟಿ ಬಂದ್ಬಿಟ್ಟು ಒಂದು ಶಿಲಾಮಯವಾದ ದೇವಸ್ಥಾನ ಕಟ್ಟೋಣ ಅಂತ ಒಂದು ತೀರ್ಮಾನ ಮಾಡಿ ಎಲ್ಲರ ಸಹಕಾರದಿಂದ ಒಂದು ಬಲನೇ ಅನ್ಕೋಬೋದು. ಆ ಬಲ ಬೇರೆ ಕಡೆ ಎಲ್ಲೂ ಆಗಲ್ಲ. ಕಾರಣ ಒಂದು ಹೇಳ್ತೀನಿ, ಈ ಥರ ಒಂದು ಶಿಲಾಮಯ ದೇವಸ್ಥಾನ ಆಗಬೇಕು ಅಂದರೆ ಕನಿಷ್ಠ ಪಕ್ಷ 5 ವರ್ಷ ಬೇಕು. ಆ 5 ವರ್ಷ ಬೇಕಾದ್ರೂ ನಮ್ಮ ದೇವಸ್ಥಾನ ಕೇವಲ 2 ವರ್ಷದಲ್ಲಿ ರೆಡಿ ಮಾಡಿದ್ದೀವಿ. ಆ ಥರ ಒಂದು ಒಗ್ಗಟ್ಟು, ಒಂದು ಬಲ ಮತ್ತು ಆ ತಾಯಿ ಮಹಿಮೆ. ಆ ತಾಯಿ ಮಹಿಮೆ ಇಲ್ಲ ಅಂತಂದರೆ ನಮ್ಮ ಒಗ್ಗಟ್ಟಿಗೆ ಬೆಲೆ ಇಲ್ಲ, ನಮ್ಮೊಂದು ಇದು ಕೆಲಸಕ್ಕೂ ಬೆಲೆ ಇಲ್ಲ. ಆ ತಾಯಿ ಮಹಿಮೆ ಆಶೀರ್ವಾದ, ಇದರಿಂದ ಇಂಥ ಒಂದು ಸುಂದರವಾದ ಭವ್ಯವಾದ ಒಂದು ಕಲ್ಲಿನ ದೇವಸ್ಥಾನ ರೆಡಿಯಾಗಿದೆ. ಶಿಲಾಮಯ ದೇವಸ್ಥಾನ ಕರ್ಮಟೇಶ್ವರ ಸ್ವಾಮಿ ಮತ್ತು ಕಾಳಿಕಾಂಬ ದೇವಿ ನಮ್ಮೆಲ್ಲ ಸಮಾಜದ ಎಲ್ಲರಿಗೂ ಒಳಿತನ್ನು ಮಾಡಿ ಇದೇ ಥರ ಒಂದು ಭವ್ಯವಾಗಿ ಬೆಳಗಲಿ, ಮುಂದಕ್ಕೆ ಒಂದು ಅಜರಾಮರವಾಗಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಚೆನ್ನಬಳ್ಳಿ ಸಂಘದ ಗೌರವಾಧ್ಯಕ್ಷನಾಗಿ ಎನ್ ವೆಂಕಟೇಶ್ವರಾಜು ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಬಾಬಾ ನಮಗೆ ಬಾರಿ ಸುಮ್ಮನೆ ಹಂಗೆ ತೊಂದರೆ ಇಲ್ಲ, ಹಾಗೇನೆ ಹೇಗೆ ಬೇಕಾದ್ರೂ ಓಪನ್ ಆಗುತ್ತೆ. ಅದು ಮಾತಾಡು ಅವ್ನು ಹಾಡು ಹೇಳಿ ಅದರ ಸುಮ್ಮನೆ. ಬನ್ನಿ ಸೂರ್ಯಣ್ಣ, ಸೂರ್ಯಣ್ಣ ಈ ದೇವಾಲಯ ಇಷ್ಟು ಸುಂದರವಾಗಿ ಮೂಡಿ ಬರೋಕ್ಕೆ ಕಾರಣಕರ್ತರಲ್ಲಿ ಇವರಿಬ್ಬರು ಸಹ SK ಫ್ಲವರ್ಸ್ ಅಂಡ್ ಫ್ಲವರ್ಸ್ ಅಂತ ಹೇಳ್ಬಿಟ್ಟು ಅವರು ಇವರಿಬ್ಬರು ಮಾಲೀಕರು. ಈ ದೇವಾಲಯ ಇಷ್ಟು ಸುಂದರವಾಗಿ ಕಾರಣಕ್ಕೆ ಇವರಿಬ್ಬರೇ ಕಾರಣಕರ್ತರು. ಅದರಲ್ಲಿ ಒಂದು ಸಂತೋಷ ಏನು ಮಾತಾಡ್ತಾ ಕೇಳೋಣ. ಶ್ರೀ ನೂತನ ಕಾಳಿಕಾಂಬ ಮತ್ತು ಕಮಟೇಶ್ವರ ಸ್ವಾಮಿಯವರ ನೂತನ ಶಿಲಾಮಯ ದೇವಸ್ಥಾನನ ಇವತ್ತು ಹಾಸನ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಬಾಂಧವರು ಇದು ಮಾಡಿದ್ದಾರೆ. ಮತ್ತು ನಮಗೆ ಈ ದೇವಸ್ಥಾನದ ಉದ್ಘಾಟನೆಗೆ ಹೂವಿನ ಅಲಂಕಾರ ಮಾಡೋದಕ್ಕೋಸ್ಕರ ನಮಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಅವರೆಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಮಿಟಿ ಎಲ್ಲ ನಿರ್ದೇಶಕರು ನಾವು ಅದಕ್ಕೋಸ್ಕರ ಧನ್ಯವಾದ ಅರ್ಪಿಸ್ತೀವಿ. ನಾವು ಹೂವಿನ ಡೆಕೋರೇಷನನ್ನು ತುಂಬ ಸುಂದರವಾಗಿ ರೆಡಿ ಮಾಡಿಕೊಟ್ಟಿದ್ದೀವಿ. ದೇವಸ್ಥಾನನೂ ಅಷ್ಟೇ ತುಂಬ ಸುಂದರವಾಗಿ ಪೂರ್ತಿ ದೇವಸ್ಥಾನನೇ ಶಿಲೆಯಿಂದ, ಕಲ್ಲಿನಿಂದನೇ ಮಾಡಿದ್ದಾರೆ. ಬೇರೆ ಯಾವುದೇ ವಸ್ತುನೂ ಉಪಯೋಗಿಸ್ತಾರೆ. ತುಂಬ ಅದ್ಭುತವಾಗಿ ದೇವರ ವಿಗ್ರಹಗಳಾಗಿರ್ಬೋದು, ಅಲ್ಲಲ್ಲಿ ಕೆತ್ತನೆ ಕೆಲಸ ಆಗಿರ್ಬೋದು ಮಾಡಿ ಹಾಸನ ನಗರಕ್ಕೆ ಒಂದು ಕಳೆ ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಇಲ್ಲಿ ಹೂವಿನ ಅಲಂಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ
ಈ ಸಮಿತಿಯ ಎಲ್ಲ ಸದಸ್ಯರು, ನಿರ್ದೇಶಕರು, ಅಧ್ಯಕ್ಷರು ಎಲ್ಲರಿಗೂ ನಾವು ಧನ್ಯವಾದನ ಅರ್ಪಿಸ್ತೇವೆ. प्रत्येक
विद्वान् वदशस्त्रस्रः तमेवं विद्वानमृतयः भवति नान्यपन्था अजनादैत्यये विश्वदश्चक्षुरतविश्वदामुदा विश्वदाहस्तमुदविश्वदस्मात् त्रैर्भावार्थदेवेन्दे तन्पदं यदामहे सुगन्धं पुष्टिवर्धनम् वरदारिकविबन्धनां दत्योर्मुक्षीयमामृतात् राजाधिराजाय प्रसज्यसायिने नमो वयं वैश्वराय गुरुमहे समेकामान्दमतमाय वह्यम् कामेश्वरो वैश्वराय कुबेराय वैश्वराय महाराजाय नमः पर्याप्यानन्दराजाय सर्वस्वमादिरात्रोत्तमः भवति सर्वस्याप्ते सर्वस्य सर्वमेव तेनाप्नोति सर्वं जगति ॐ स्वस्ति स्वस्ति प्रजाभ्यः परिपालयन्तां कालेन मार्गेण महिमहेशाः गोब्राह्मणेभ्यः शुभमस्तनित्यं लोकाः समस्ताः सुखिनो भवन्तु समस्तसन्मङ्गलानि भवन्तु काले वदनवत्यन्यः पृथिवी सत्यसाधिने एषो सत्योरहिराः सत्यनाः सन्तजग्भयाः अवत्रात्मत्रिणः सन्तो वत्रिणः सन्तो वत्रिणः अधनास्तधनाः सन्तो जीवन्ति शरदां शतम् त्वमेव माता च पिता त्वमेव त्वमेव बन्धुं च सखा त्वमेव त्वमेव विद्या त्वमिदं त्वमेव सर्वं मम देव देव यो वेदादौ स्वप्रोक्तो वेदान्तेन प्रतिष्ठितः हंसाय विद्महे परमहंसाय धीमहि तन्नो हंसः प्रचोदयात् नादानि सर्वदुर्वृत्तरा देवताभ्यो नमः वेदोत्तरं पुष्पं समर्पयामि प्रदक्षिण ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ಓಂ ಯಾನಿ ದಾನಿ ಸದಾನಿ ಗಮ್ಯಾಂ ಸರ್ವದಾನಿ ವಾ ದಾನಿ ದಾನಿ ರಸ್ಸಂದೇ ಪ್ರದಕ್ಷಿಣಂ ಮರೇವತೆ ಆವೋ ಹಂಗಾರ ಕರ್ಮಾಣಾಂ ಬಾಬಾ ಪಾರಾಸಂ ಭವ ರಾಯ ರಾಮ ರಾಯೇನ ಅಮರಾಸನಂ ನಾಸ್ತಿ ತ್ವಮೇವ ನಮಃ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷರಕ್ಷಯೋತ್ತಮ ಶ್ರೀ ಗುರುಭ್ಯೋ ನಮಃ ಮಾರ್ಗ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಃ ಹಾಗೆ ಕೂತ್ಕೊಳ್ಳಿ और संकल्प को योजनांद्र ब्रह्मास्त्रवಲ್ಲಿ ದಕ್ಷಿಣಾಧಿಕಾರಿಗಳು ಸಂಕಲ್ಪ को ಯೋಜನಾಂದ್ರ ಬ್ರಹ್ಮಾಸ್ತ್ರವಲ್ಲಿ ದಕ್ಷಿಣಾಧಿಕಾರಿಗಳು अपराध सहस्राणि क्रियते हर्निशं मद दासो विद्मा अमत्वाक्षरस्य भवेश्वर तत्सब्रह्मार्पणमस्तु
ಹಲೋ ಬರ್ಬುಜಿ ನಾನು ಮಂಜುನಾಥ್ ಮೂರ್ತಿ ಅಂತ ಹೇಳಿ ಹಾಸನದಲ್ಲಿ ವಕೀಲರಾಗಿದ್ದೀನಿ, ಜೊತೆಗೆ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಸಂತೋಷ ಆಯಿತು. ಹಾಸನದಲ್ಲಿ ಕಾಳಿಕಾಂಬಾ ದೇವಸ್ಥಾನ ತುಂಬ ಹಳೆಯ ಇನ್ನು ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ. ಈ ಭಾಗದಲ್ಲಿ ತಾಯಿ ನೆಲೆಸಿ ಎಲ್ಲರಿಗೂ ಮನಸ್ಸಂತೋಷ ಕೊಟ್ಟು ಎಲ್ಲರಿಗೂ ಬೇಕಾದಂಥ ಎಲ್ಲದನ್ನು ಕೊಟ್ಟು ಕಾಪಾಡ್ಕೊಂಡು ಬಂದಿದ್ದಾಳೆ. ಈ ಒಂದು ದೇವಸ್ಥಾನ ಮುಂಚೆಯಿಂದ ನಾನು ಬರ್ತಾ ಇದ್ದೆ, ತುಂಬ ಸ್ವಲ್ಪ ಹಳೆಯದಾಗಿತ್ತು. ಅದನ್ನು ಈಚಿನ ಎಲ್ಲ ಮಂಡಳಿಯವರೆಲ್ಲ ಸೇರಿಕೊಂಡು ಅತಿ ಅದ್ವಿತೀಯವಾಗಿ ತುಂಬ ರಮಣೀಯವಾಗಿ ಬಂದಿರತಕ್ಕಂಥ ಒಂದು ದೇವಸ್ಥಾನ ಇದು. ಹಾಸನದಲ್ಲಿ ಎಲ್ಲೂ ಈ ರೀತಿಯ ಒಂದು ದೇವಸ್ಥಾನ ಇಲ್ಲ ಅಂತ ಹೇಳಲಿಕ್ಕೆ ನಾನಾದರೂ ಇಚ್ಛೆ ಪಡ್ತೇನೆ. ಇಂಥ ಒಂದು ಸುಂದರವಾದ ದೇವಸ್ಥಾನ ಎಲ್ಲದಕ್ಕಿಂತ ಹೆಚ್ಚಿಗೆ ಒಳಗಡೆ ಹೋದರೆ ಭಕ್ತಿ ಅನ್ನೋದು ಒಕ್ಕಿ ಬರುತ್ತೆ. ಈಶ್ವರನ ಲಿಂಗದ ದರ್ಶನವೂ ತುಂಬ ಚೆನ್ನಾಗಾಯಿತು. ಜೊತೆಗೆ ದೇವಿಯು ಸಹ ಆ ಮೂರ್ತಿ ರೂಪದಲ್ಲಿ ತುಂಬ ಅದ್ವಿತೀಯವಾಗಿ ನೆಲೆಸಿದ್ದಾಳೆ. ಈ ಒಂದು ವಿಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ, ಅದು ಹಾಸನಾಂಬೆ ಕ್ಷೇತ್ರದಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಈ ದೇವಸ್ಥಾನ ಹೆಚ್ಚಿನ ಜನಗಳಿಗೆ ಎಲ್ಲರಿಗೂ ಭಕ್ತಿ ಭಾವದಿಂದ ಸೇರಿ ಅತಿ ಉತ್ತಮವಾದ ಒಂದು ಸೇವೆಯನ್ನು ಕೊಡುವಂತೆ ಆ ತಾಯಿ ಕರುಣಿಸಲಿ ಅಂತ ಹೇಳ್ತಾ, ಎಲ್ಲ ಭಕ್ತಾದಿಗಳು ಅಲ್ಲದೆ ಮಂಡಳಿಯರು ತುಂಬ ಅತಿ ಉತ್ತಮವಾಗಿ ತಮ್ಮ ಕೆಲಸವನ್ನು ಮಾಡಿ ಒಳ್ಳೆಯ ದೇವಸ್ಥಾನವನ್ನು ಮಾಡಿದ್ದಾರೆ. ಅವರಿಗೂ ಎಲ್ಲರೂ ಭಗವಂತ ಆ ತಾಯಿ ಶಕ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕೊಡಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು ಸರ್. ಮಾತಾಡಿದೆ ಬಿಡಿ, ಮಾತಾಡಿದೆ ಬಿಡಿ. ಮಾತಾಡ್ಬೋದಾ? ನಾನು ಜಿ ಕುಮಾರ್ ಅಂತ ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷನಾಗಿದ್ದೇನೆ. ಈ ದಿನ ನಮ್ಮ ನೂತನ ಶ್ರೀ ಕ್ಷೇತ್ರ ಕಾಳಿಕಾಂಬಾ ಕಮಟೇಶ್ವರಿ ದೇವಾಲಯದ ಶಿಲಾಮಯ ದೇವಾಲಯವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಈ ದೇವಾಲಯ ಹಿಂದೆ ಭಾಳ ಶಿಥಿಲವಾಗಿದ್ದು ಹಳೆಯದಾಗಿದ್ದು ಅದನ್ನು ನೂತನ ಕಮಿಟಿ ಹೊಸದಾಗಿ ಶಿಲಾಮಯ ದೇವಾಲಯವನ್ನು ಕಟ್ಟಬೇಕು ಅಂತ ಸಂಕಲ್ಪವನ್ನು ಮಾಡಿ ಅದರಂತೆ ಇವತ್ತು ಅದರಂತೆ ಈ ದಿನ ಶಿಲಾಮಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿಗಳ
ಇದು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ದೇವಸ್ಥಾನ ಸಾರ್ವಜನಿಕರಿಗೆ ಮತ್ತು ಮುಕ್ತವಾಗಿರುತ್ತದೆ. ಈ ದಿನದಿಂದ ಈ ದೇವಸ್ಥಾನ ಸುಂದರವಾಗಿ ಮೂಡಿ ಬಂದಿದೆ. ಇವರಿಗೆ, ಈ ಕಮಿಟಿಯವರಿಗೆ ಮತ್ತು ಜಿಲ್ಲೆಯ ಎಲ್ಲ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ಹಾಗೂ ನಾಗರಿಕರಿಗೆ ನನ್ನ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.
ಹುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ದೇವಾದಿ ದೇವತೆಗಳನ್ನೇ ಕಾಪಾಡಿದ ಸ್ವಾಮಿ ದೇವ ಮಾದೇವ ಬಾರೋ ಸ್ವಾಮಿ ಮನೆಯ ಮಾದೇವ ಬಾರೋ. ಅನವರತ ನಿನ್ನ ಲೀಲೆ ಹಾಡುವೆ ಭಯವಿರಲಿ ನನ್ನ ಮೇಲೆ ಈ ಬಡವನ ಮೊರೆಗೆ ಒಲಿದು ಭಾರಯ್ಯ ನನ್ನ ಮನೆಗೆ ಬಾಳಲ್ಲಿ ಬಲು ನೊಂದು ಪಡಲಿರುವೆನು ತಂದೆ ದೀನದಯ ಸಿಂಧು ನೀನೇ ಗತಿ ಮುಂದೆ ಬಾಳಲ್ಲಿ ಬಲು ನೊಂದು ಬಡಲಿರುವೆನು ತಂದೆ ದೀನದಯ ಸಿಂಧು ನೀನೇ ಗತಿ ಮುಂದೆ ನೀ ಬಂದು ನನ್ನೊಮ್ಮೆ ಹರಸೆಂದು ಬೇಡುವೆ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಹೇಳು ಮನೆಯ ಮೆರೆದು ನಡು ಮನೆಯಲ್ಲಿ ನೆಲೆಗೊಂಡು
ಹಾಕಬೇಕಂತ. ಪಾಂಡುರಂಗ ವಿಠಲ ಜೈ ಜೈ ವಿಠಲ, ಪಾಂಡುರಂಗ ವಿಠಲ ಜೈ ಜೈ ವಿಠಲ. ನಾನು ನೀನು ನೆಂಟರಯ್ಯ, ನಾನು ನೀನು ನೆಂಟರಯ್ಯ, ನನಗೆ ಬೇಡ ಇಲ್ಲವಯ್ಯ, ನನಗೆ ಬೇಡ ಇಲ್ಲವಯ್ಯ ವಿಠಲ. ಪಾಂಡುರಂಗ ವಿಠಲ ಜೈ ಜೈ ವಿಠಲ, ಪಾಂಡುರಂಗ ವಿಠಲ. ಮಣ್ಣಲ್ಲಿ ಮಡಿಕೆ ಕುಡಿಕೆ ಮಾಡೋ, ಮಣ್ಣಲ್ಲಿ ಮಡಿಕೆ ಕುಡಿಕೆ ಮಾಡೋ, ಕಾಯಕ ಬಿಡಿದ ಕುಂಭರ ನಾನು, ಜೀವಿಗಳೆಂಬೋ ಬೊಂಬೆಯ ಮಾಡಿದ, ಜೀವಿಗಳೆಂಬೋ ಬೊಂಬೆಯ ಮಾಡಿದ ಬ್ರಹ್ಮನ ತಂದೆ ಕುಂಭಾರ ನೀನು ವಿಠಲ. ಪಾಂಡುರಂಗ ವಿಠಲ ಜೈ ಜೈ ವಿಠಲ. ಯಾಗವನಲ್ಲೇ ಯೋಗವನಲ್ಲೇ, ಯಾಗವನಲ್ಲೇ ಯೋಗವನಲ್ಲೇ, ಮಾಧವ ನಿನ್ನ ನಾಮಾಮೃತದ, ಮಾಧವ ನಿನ್ನ ನಾಮಾಮೃತದ ಸಾಧನೆ ಒಂದೇ ಸಾಕಯ್ಯ ತಲ್ಲೇ ವಿಠಲ. ಪಾಂಡುರಂಗ ವಿಠಲ ಜೈ ಜೈ ವಿಠಲ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ, ವಿಠಲ 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 ವಿಠಲ. ಪಾಂಡುರಂಗ ವಿಠಲ ಜೈ ಜೈ ವಿಠಲ, ಪಾಂಡುರಂಗ ವಿಠಲ. ಜೈ ಪುಂಡರೀಕ ವರದೆ. जगज्जालपालं गजगण्डमालं शरचन्द्रबालं महादैत्यकालं नमो नीलकायं दुरावारमायं सुपद्मासहायं भजेऽहं भजेऽहं सदा बोधिवासं कलपुष्पहासं जगत्सन्निवासं सदा दैत्यवासं गदाचक्रशस्त्रं लसत्पीतवस्त्रम् असच्चारुवक्त्रं भजेऽहं भजेऽहं रमाकण्ठहारं श्रुतिप्रान्तसारं जलातर्विहारं वराहारहारं चिदानन्दरूपं मनोज्ञस्वरूपं हृदानेकरूपं भजेऽहं भजेऽहं जराजन्महीनं परानन्दपीनं समाधानलीलं सदैवानदीनं जगज्जन्महेतुं सुरानेककेतुं त्रिलोकैकसेतुं भजेऽहं भजेऽहं कृतान्मायगानां कदादिशयानां विमुक्तिर्निदानं हरारादिमानं स्वभक्तानुकूलं जगद्वृक्षमूलं निरस्तार्थशूलं भजेऽहं भजेऽहं
समस्तामरेशं द्विरेवावकेशं जगद्बिम्बलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेऽहं भजेऽहम् सुरालीबलिष्ठं त्रिलोकैवरिष्ठं गुरूणां गरिष्ठं स्वरूपैकनिष्ठं सदा युद्धधीरं महावीरवीरं भवं बोधिधीरं भजेऽहं भजेऽहम् रमावामभागं तलालग्ननागं कृतालीनयानं गदारागरागं मुनीन्द्रैः सुगीतं सुरैः सम्परीतं गुणोगैरतीतं भजेऽहं भजेऽहम् जगज्जालपालं गजद्गन्धमालं शरचन्द्रबालं महादैत्यकालं नमो नीलकायं दुरावारमायं सुपद्मसहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शतादैत्यवासं गदाचक्रशस्त्रं लसत्पीतवस्त्रम् असच्चारुवक्त्रं भजेऽहं भजेऽहम् रमाकण्ठहारं श्रुतिभ्रान्तसारं जलान्तर्विहारं धराहारहारं चिदानन्दरूपं मनोज्ञस्वरूपं हृदानेकरूपं भजेऽहं भजेऽहम्
प्रार्थना